ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, ಎಸ್ಡಿಎಂ ಕಾಲೇಜು ಉಜಿರೆ. ನಮಸ್ಕಾರ. ವಿಪೂರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾರ್. ವೀಕ್ಷಕರೇ, ಈ ದಿವಸ ನಾವು ಲಾಕ್ ಡೌನ್ ಬಗ್ಗೆ ಮಾತಾಡ್ತೇವೆ. ಎಸ್, ಲಾಕ್ ಡೌನ್, ಎಲ್ಲಿ ಲಾಕ್ ಡೌನ್ ಅಂತ ಸ್ವಲ್ಪ ಕಸಿವಿಸಿ ಆಗ್ಬೋದು. ಎಸ್, ನಾವು ಲಾಕ್ಡೌನ್ನ ಮೋಡಲ್ಲೇ ಇದ್ದೇವೆ. ಇನ್ನೂ ಕೂಡ ಕಳೆದ ವರ್ಷದ ಲಾಕ್ಡೌನ್ ಅದೇನೋ ಅಷ್ಟು ಸುಲಭಕ್ಕೆ ಅದರ ಪರಿಣಾಮಗಳು ಅಥವಾ ಪ್ರತಿಕೂಲ ಪರಿಣಾಮಗಳು ಅದು ಕಳೆದು ಹೋಗಿಲ್ಲ ಅಥವಾ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಸೊ ಈ ನಡುವೆ ನಾವು ಇವತ್ತು ಕರ್ನಾಟಕದಲ್ಲಿ ಒಂಥರ ಸೆಮಿ ಲಾಕ್ಡೌನ್ನ ಸನ್ನಿವೇಶವನ್ನೇ ಎದುರಿಸ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ನಾವು ಲಾಕ್ಡೌನ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಯಾಕೆ ಈ ಲಾಕ್ಡೌನ್ ಅನ್ನೋದನ್ನು ನಾನು ಹೇಳ್ತೇನೆ. ಎಸ್, ಈ ನಡುವೆ ನಮ್ಮ ಜೊತೆಗೆ 3 ಮಂದಿ ಅತಿಥಿಗಳಿದ್ದಾರೆ. ನಾನು ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡು ನಾನು ವಿಚಾರ ಪ್ರಸ್ತಾಪ ಮಾಡ್ತೇನೆ. ಎಸ್, ನಮ್ಮ ಜೊತೆಗೆ ಡಾಕ್ಟರ್ ಎಂ ಚಂದ್ರ ಪೂಜಾರಿ ಅವರಿದ್ದಾರೆ. ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಸರ್ ಚಂದ್ರ ಪೂಜಾರಿ ಅವರಿಗೆ. ಅದೇ ರೀತಿಯಾಗಿ ಡಾಕ್ಟರ್ ವಸಂತ ಕುಮಾರ್ ಅವರಿದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ರವಿ ಕಿರಣ್ ಪುಣಚ ಅವರಿದ್ದಾರೆ, ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಎಸ್, ಡಾಕ್ಟರ್ ಎಂ ಚಂದ್ರ ಪೂಜಾರಿ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಡಾಕ್ಟರ್ ವಸಂತ್ ಕುಮಾರ್ ಅವರು ಮಂಗಳೂರಿನ ನಾರಾಯಣಗುರು ಪದವಿ ಕಾಲೇಜಿನ ಪ್ರಾಂಶುಪಾಲರು. ಜೊತೆಗೆ ರವಿ ಕಿರಣ್ ಪುಣಚ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು. ಎಸ್, ಈ ಮೂರನ್ನು ಕೂಡ ನೀವು ಅನೇಕ ಬಾರಿ ನಮ್ಮ ವಿಪೂರ್ ಸ್ಟುಡಿಯೋದಲ್ಲಿ ಅನೇಕ ಸಂದರ್ಭದಲ್ಲಿ ನಿರಂತರವಾಗಿ ನಮ್ಮ ಜೊತೆಗೆ ಸಾರ್ವಜನಿಕ ಬದುಕಿನ ವಿಚಾರಗಳ ಬಗ್ಗೆ ಅಥವಾ ಆ ಕ್ಷಣದ ತಲ್ಲಣಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಾವು ಇವತ್ತು ಮಾತಾಡ್ತಾ ಇರುವಂಥ ವಿಚಾರ ಲಾಕ್ಡೌನ್. ಏನಿದು ಲಾಕ್ಡೌನ್ ಅಂತ ಹೇಳಿದ್ರೆ, ಎಸ್, ಚಂದ್ರ ಪೂಜಾರಿ ಅವರು ಒಂದು ಬಿಡುಗಡೆ ಮಾಡಿರುವಂಥ ಅಥವಾ ಬರೆದಿರುವಂಥ ಕೃತಿ ಇದು. ಲಾಕ್ಡೌನ್ ಅನ್ನೋದು ಈ ಕೃತಿಯ ಹೆಸರು. ಇದನ್ನು ಬಳ್ಳಾರಿ ಹೊಸಪೇಟೆಯ ಕಂದಿಲು ಪ್ರಕಾಶನದವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಈ ಪುಸ್ತಕ ಇವಾಗ ಕರ್ನಾಟಕ ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಲಭ್ಯ ಇದೆ. ಪುಸ್ತಕದ ಹೆಸರೇ ಲಾಕ್ಡೌನ್. ಎಸ್, ಏನು ಲಾಕ್ಡೌನ್, ಯಾವತ್ತಿನ ಲಾಕ್ಡೌನ್, ಖಂಡಿತ ನಿಮಗೆಲ್ಲ ಗೊತ್ತೇ ಇರುತ್ತೆ. ನೀವೆಲ್ಲರೂ ಕಳೆದ ವರ್ಷ ಈ ಅವಧಿಯಲ್ಲಿ ಲಾಕ್ಡೌನ್ ಅನ್ನು ಎದುರಿಸಿದವರು. ಎಸ್, ಯಾಕೆ ಲಾಕ್ಡೌನ್ ಮಾಡಿದ್ರು ಮತ್ತು ಆ ಲಾಕ್ಡೌನ್ನಿಂದ ಏನು ಪ್ರಯೋಜನ ಆಯಿತು? ಎಸ್, ಪ್ರಯೋಜನ ಯಾರಿಗಾದರೂ ಆದದ್ದು ಹೌದಾ? ಅದು ಯಕ್ಷ ಪ್ರಶ್ನೆ. ಎಸ್, ಬಟ್ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಈ ಲಾಕ್ಡೌನ್ನಿಂದ ನಷ್ಟ ಅನುಭವಿಸಿದರು ಅಥವಾ ಕಷ್ಟ ಅನುಭವಿಸಿದವರು ಮತ್ತು ಎಲ್ಲ ವರ್ಗದ ಜನರು. ಸೊ ಇಡೀ ಆ ಒಂದು ಕಳೆದ ವರ್ಷದ ಲಾಕ್ಡೌನ್ ಅದು ಇಡೀ ನಮ್ಮ ಸಮಾಜದಲ್ಲಿ ಅಥವಾ ದೇಶದಲ್ಲಿ, ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ, ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಬೀರಿದ ಪರಿಣಾಮಗಳ ಬಗ್ಗೆ ಅತ್ಯಂತ ಪರಿಣಾಮಕಾರಿಯಾಗಿ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಈ ಕೃತಿಯಲ್ಲಿ ಬರೆದಿದ್ದಾರೆ. ಸೊ ಈ ಕೃತಿಯ ಹಿನ್ನೆಲೆಯಲ್ಲಿ ನಾವು ಇವತ್ತು ಮಾತಾಡ್ತೇವೆ, ಈ ಕೃತಿಯ ಬಗ್ಗೆ ಇವತ್ತು ಮಾತಾಡ್ತೇವೆ ಮತ್ತು ಈ ಕೃತಿಯ ಜೊತೆಗೇನೆ ಇವತ್ತು ನಾವು ಎದುರಿಸ್ತಾ ಇರುವಂತ ಸೆಮಿ ಲಾಕ್ಡೌನ್ನ ಅಥವಾ ಕರ್ಫ್ಯೂಗಳ ಬಗ್ಗೆ ಕೂಡ ಮಾತಾಡಲಿಕ್ಕೆ ಇದ್ದೇವೆ. ಎಸ್, ಇದು ಲಾಕ್ಡೌನ್ ವಿಚಾರವಾಗಿ ನಾನು ಮೊದಲಾಗಿ ಚಂದ್ರ ಪೂಜಾರಿ ಅವರಿಂದ ಈ ಒಂದು ಮಾತುಕತೆಯನ್ನು ಆರಂಭಿಸ್ತಾ ಇದ್ದೇನೆ. ಎಸ್ ಸರ್, ಈ ಒಂದು ಲಾಕ್ಡೌನ್ ಅಂತ ಕೃತಿ ಹೆಸರೇ ಲಾಕ್ಡೌನ್ ಇದೆ. ಕಳೆದ ವರ್ಷದ ಲಾಕ್ಡೌನ್ನ ಬಗ್ಗೆ ಬರೆದಂಥ ಕೃತಿ. ನಾನು ಕೇಳುವಂಥದ್ದು, ಎಸ್, ನಾನು ತೀರಾ ಅಪರೂಪದಲ್ಲಿ ಅಪರೂಪ, ಯಾಕಂದರೆ ನಮ್ಮ ನಡುವೆ ನೂರಾರು ಲೇಖಕರು ಇರ್ತಾರೆ. ರವಿಕಿರಣ್ ಪುಣಚ ಅವರೇ, ಹೋರಾಟಗಾರರು, ಮೇಷ್ಟ್ರಿದ್ದಾರೆ, ನೂರಾರು ಬರಹಗಾರರಿದ್ದಾರೆ. ಯಾರೂ ಕೂಡ ಲಾಕ್ಡೌನ್ನ ಬಗ್ಗೆ ಪುಸ್ತಕ ಬರೀಲಿಕ್ಕೆ ಹೋಗಲಿಲ್ಲ. ಲಾಕ್ಡೌನ್ ಕಾಲದಲ್ಲಿ ಕೂಡ ರಮ್ಯ ಪ್ರೇಮ ಕಥೆಗಳೇ, ಕವನಗಳೇ ನಮ್ಮಲ್ಲಿ ಮೂಡಿ ಬರ್ತಾ ಇತ್ತು. ಪ್ರವಾಹದ ವಿರುದ್ಧ ಯಾರು ಈಜೋದಿಲ್ಲ. ಎಕ್ಸಾಕ್ಟ್ಲಿ. ಎಸ್, ಇದು ಚಂದ್ರ ಪೂಜಾರಿ ಸರ್, ಈ ಒಂದು ಕೃತಿಯನ್ನು ಸಮರ್ಪಣೆ ಮಾಡಲಿಕ್ಕೆ ಏನು ಹಿನ್ನೆಲೆ, ಏನು ಉದ್ದೇಶ, ಯಾವ ವಿಚಾರವನ್ನು ಆ ಜನರ ಮುಂದೆ ಇಡಬೇಕು ಅಂತ ನಿಮಗೆ ಇತ್ತು? ಬೇಸಿಕಲಿ ನಾನು ಹೇಳಿದಲ್ಲ, ಈ ಕೃತಿ ಅಂತಲ್ಲ, ಯಾವುದೇ ಕೃತಿ ನೀವು ಬರೆಯುವಾಗ ಒಂದು ಆಂತರಿಕ ತುಡಿತ ಇರ್ತದೆ. ಆಂತರಿಕ ತುಡಿತ ಎಲ್ಲ ಲೇಖಕರು ಅಂದರೆ ಈಗ ನಮ್ಮ ಎದುರು ಈ ಸೊಸೈಟಿ ನೋಡುವಾಗ ಯಾಕೆ ಹೀಗಿದೆ ಅಂತ ಹೇಳೋ ಪ್ರಶ್ನೆ ಯಾರಿಗೆಲ್ಲ ಕಾಡ್ತದ, ಅವರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಮಂಡಿಸ್ತಾರೆ. ಕೆಲವರು ಕತೆ, ಕೆಲವರು ಕಾದಂಬರಿ, ಕೆಲವರು ಪ್ರಬಂಧ, ಕೆಲವರು ಈ ರೀತಿಯ ಪುಸ್ತಕಗಳನ್ನು ಬರಿಬೋದು. ಈಗ ನಾನು ಯಾಕೆ ಬರ್ದಂತ ಹೇಳಿದರೆ, ನನಗೆ ಕಳೆದ ಬಾರಿ 2020 ಮಾರ್ಚ್ 24ರಲ್ಲಿ ಲಾಕ್ಡೌನ್ ಘೋಷಣೆ ಆಯಿತು. ಆಲ್ಮೋಸ್ಟ್ 2 ತಿಂಗಳು, 1 ವಾರ, ಮೇ ಎಂಡ್ ತನಕ ಇತ್ತದು.
ಅಂದರೆ ಈ 2 ತಿಂಗಳು 1 ವಾರ 9 ವಾರದಲ್ಲಿ ಕಳೆದ ದಿನಗಳು ಪರ್ಸನಲಿ ಕೂಡ ಒಂಥರ ದೊಡ್ಡ ಹಿಂಸೆಯ ದಿನಗಳು, ಯಾತನೆ ಅದು. ಅದೇ ನಾವು ಇಡೀ ವೇಸ್ಟ್ ಆಗಿ ನಾನು ರಾಜ್ಯವ್ಯಾಪ್ತಿ ಸುತ್ತಾಡ್ತಾ ಇದ್ದೆ, ಭಾಷಣ ಮಾಡ್ತಾ ಇದ್ದೆ, ಪಾಠಕ್ಕೆ ಹೋಗ್ತಾ ಇದ್ದೆ, ಅದೆಲ್ಲ ನಿಂತು ಹೋಯಿತು. ಒಮ್ಮೆಲೆ ವಾಕಿಂಗ್ ಹೋಗ್ಲಿಕ್ಕೂ ಇಲ್ಲ, ರೋಡಿಗೆ ಬರಲಿಕ್ಕೂ ಗೊತ್ತಿಲ್ಲ, ಎಲ್ಲರ ಪರಿಸ್ಥಿತಿ. ಇದು ನಮ್ಮಂಥ ಮಧ್ಯಮ ವರ್ಗ, ನಿಮ್ಮ ಪೆನ್ಷನ್ ಬರ್ತದೆ, ಊಟಕ್ಕೇನು ತೊಂದರೆ ಇಲ್ಲ, ಮಾನಸಿಕ ಯಾತನೆ. ಬಟ್ ಅದೇ ಸಂದರ್ಭ ನಾನು ಟಿ ವಿಯಲ್ಲಿ ಪೇಪರಲ್ಲಿ ನೋಡ್ತಾ ಇದ್ದೆ, ಜನ 3 ಹೊತ್ತಿಗೆ ಊಟಕ್ಕೆ ಪರದಾಡುವವರು, ಅವರಿಗೆ ಅವರ ಸ್ಟಾಕ್ 1 ವಾರದಲ್ಲಿ ಖಾಲಿ ಆಗ್ತದಲ್ಲ, ಅವರು ಬೀದಿಗೆ ಬರಲೇಬೇಕಲ್ಲ. ಬೀದಿಗೆ ಪಿಕ್ನಿಕ್ ಮಾಡ್ಲಿಕ್ಕೆ ಬರ್ತಾ ಇರಲಿಲ್ಲ ಅವರು, ರೈತರು, ಕೃಷಿ ಕಾರ್ಮಿಕರು, ಅವರೆಲ್ಲ ಬರ್ತಾ ಇದ್ದದ್ದು ಅವರ 3 ಹೊತ್ತಿನ ಊಟಕ್ಕೆ ಬೇಕಾದ ಆದಾಯ ಹುಡ್ಕೊಂಡು ಬರ್ತಾ ಇದ್ರು. ಆಗ ಅವ್ರನ್ನ ಅಟ್ಟಾಡಿಸಿ ಹೊಡಿತಾ ಇದ್ರು ಪೊಲೀಸರು. ಅದು ಪೊಲೀಸರ ತಪ್ಪಲ್ಲ, ಪೊಲೀಸರು ಏನು ಅಧಿಕಾರ, ಹೌದು, ಕಾನೂನನ್ನು ಜಾರಿ ಮಾಡಬೇಕಾದವರು, ಆದೇಶಗಳನ್ನು ಜಾರಿ ಮಾಡಬೇಕಾದವರು. ಈ ಪುಸ್ತಕದಲ್ಲಿ ಪೊಲೀಸರ ಕಷ್ಟವನ್ನು ಕೂಡ ಬರೆದಿದ್ದೀರಿ. ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ಇದೇ ಸರ್ಕಾರಕ್ಕೆ ಒಂದು ಜನವರಿಯಲ್ಲಿ ಚೈನಾದಲ್ಲಿ ಭಾರಿ ದೊಡ್ಡ ಮಟ್ಟಿಗೆ ಈ ರೋಗ ಹಬ್ತಾ ಇತ್ತು, ವೈರಸ್, ಕಳೆದ ವರ್ಷದ ಜನವರಲ್ಲಿ. ಆ ಹೊತ್ತಿಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಎಲ್ಲ ದೇಶಗಳಿಗೆ ಸೂಚನೆ ಕಳಿಸಿದೆ, ಸ್ವಲ್ಪ ಜಾಗೃತಿ ಆಗಿರಿ ಅಂತೇಳಿ. ಬಟ್ ನಮ್ಮ ಕೇಂದ್ರ ಸರ್ಕಾರ, ಮತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದು, ಪೆಂಡಮಿಕ್ ಅನ್ನು ಸ್ಟಡಿ ಮಾಡಲಿಕ್ಕೆ ಡಿಪಾರ್ಟ್ಮೆಂಟ್ಗಳಿವೆ, ಎಕ್ಸ್ಪರ್ಟ್ಗಳಿದ್ದಾರೆ. ಸೊ ಅವರು ಹೇಳುವ ಅಗತ್ಯ ಇಲ್ಲ, ನಾವೇ ಸ್ಟಡಿ ಮಾಡಿ ಒಂದು ಸೂಚನೆ ನಿರ್ಧಾರಕ್ಕೆ ಬರಬೇಕಿತ್ತು. ಸೊ ಇವರು ಫೆಬ್ರವರಿ ಮಾರ್ಚ್ ತನಕ ಒಂದು ಕ್ರಮ ಕೈಗೊಳ್ಳಿಲ್ಲ. ಬಟ್ ಮಾರ್ಚ್ ಕೇವಲ ಇವರಿಗೆ ಎಲ್ಲ ಇವರ ಕೆಲಸ ಎಲ್ಲ ಮುಗ್ದ ನಂತರ, ಅದೇ ನಾನು ಹೇಳಿದಲ್ಲ, ಮಧ್ಯಪ್ರದೇಶದಲ್ಲಿ ಸರ್ಕಾರ ಉರುಳಿಸೋದು, ಆ ನಂತರ ಬೇರೆ ಬೇರೆ ಇವರ ಟ್ರಂಪ್ ಅನ್ನು ಸ್ವಾಗತ ಮಾಡೋದು, ಸ್ವಾಗತ ಮಾಡಲಿಕ್ಕೆ ಆಲ್ಮೋಸ್ಟ್ 1 ಲಕ್ಷದಷ್ಟು ಜನ ಸೇರಿಸಿದ್ರು. ನಮ್ಮಲ್ಲಿ ಕೊರೋನಾ ಬಂದ್ ಆಗಿದೆ ಅಂತ ಘೋಷಣೆ ಮಾಡಿದ ನಂತರ ಕೂಡ ಮತ್ತೆ ದೊಡ್ಡ ಜನರ ಮಕ್ಕಳನ್ನು ವಿದೇಶದಿಂದ ವಿಮಾನದಲ್ಲಿ ಕರೆತರಲಿಕ್ಕೆ ಅದಕ್ಕೊಂದಿಷ್ಟು ದಿನ ಪೋಸ್ಟ್ಪೋನ್ ಮಾಡಿ, ಕಡೆಗೆ ರಿಯಲೈಸ್ ಆಯಿತು ಇವರು 3 ತಿಂಗಳು ತಗೊಂಡ್ರು ಲಾಕ್ಡೌನ್ ಘೋಷಣೆ ಮಾಡಲಿಕ್ಕೆ, ಬಟ್ ಜನರಿಗೆ 4 ಗಂಟೆ ಕೊಡಲಿಲ್ಲ ಇವರು. ಸೊ ಇದು 4 ಗಂಟೆ ಲಾಕ್ಡೌನ್ ಮಾಡಿದರೆ ನಮ್ಮಂತ ದೇಶದಲ್ಲಿ 130 ಕೋಟಿ ಇರುವ ಜನಸಂಖ್ಯೆ ಇರುವ ಒಂದು ದೇಶದಲ್ಲಿ, ಅದು ಕೂಡ ದೊಡ್ಡ ಸಂಖ್ಯೆಗೆ ವಲಸೆ ಕಾರ್ಮಿಕರಿದ್ದಾರೆ, 6 ಕೋಟಿಯಷ್ಟು ಹೆಚ್ಚು ಕಡಿಮೆ ವಲಸೆ ಕಾರ್ಮಿಕರಿದ್ದಾರೆ. ಮತ್ತೆ ನಾನು ಹೇಳಿದ 70% ಜನ 3 ಹೊತ್ತಿನ ಊಟಕ್ಕೆ ಪರದಾಡ್ತಾ ಇದ್ದಾರೆ. ಇವತ್ತು ದೊಡ್ಡದನ್ನು ನಾಳೆ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ದೇಶದಲ್ಲಿ 4 ಗಂಟೆ ಟೈಮ್ ಕೊಟ್ಟು ನೀವು ಲಾಕ್ಡೌನ್ ಮಾಡ್ತೀರಿ ಅಂತ ಹೇಳಿದ್ರೆ, ಈ ನಾಯಕತ್ವ ಎಷ್ಟು ಸೂಕ್ಷ್ಮತೆ ಕಳ್ಕೊಂಡಿದೆ ಅಂತ ಅನಿಸಿತು. ಕೇವಲ ನನಗೆ ನಾಯಕತ್ವ ಸೂಕ್ಷ್ಮತೆಯನ್ನು ಕಳೆದುಕೊಂಡಿದೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟಿಗೆ ಅದೊಂದು ನನ್ನನ್ನು ಕಾಡಿದ ಪ್ರಶ್ನೆ. ಎರಡನೇದು ನನಗೆ ಭಾರಿ ದೊಡ್ಡದು ಅನ್ನಿಸಿದ್ದೇನು ಅಂತ ಹೇಳಿದ್ರೆ, ಮಾಧ್ಯಮಗಳು ಎಲ್ಲ ದಿಕ್ಕಲ್ಲಿ ಬಡ ಜನರು ಬೀದಿಗೆ ಬರ್ತಾರೆ, ಅವ್ರನ್ನ ಪೊಲೀಸರು ಅಟ್ಟಾಡಿ ಓಡಿಸ್ತಾ ಇದ್ದಾರೆ, ನಾನು ಪೊಲೀಸರು ದೂರಿಸ್ತಾ ಇಲ್ಲ. ಬಟ್ ಮಾಧ್ಯಮ ಅದನ್ನು ಹೇಗೆ ಮಂಡಿಸ್ತಾ ಇತ್ತು ಅಂತ ಹೇಳಿದ್ರೆ, ಪ್ರಾಕ್ಟಿಕಲಿ ಬಡವರಿಂದಲೇ ಏನು ವೈರಸ್ ಹಬ್ತಾ ಇದೆ, ಆದ್ದರಿಂದ ಅವ್ರು ಹೊಡಿದು ಸರಿ ಅಂತ ಹೇಳೋ ರೀತಿಯಲ್ಲಿ ಮಂಡಿಸ್ತಾ ಇದ್ರು. ಬಹುತೇಕ ಮಧ್ಯಮ ವರ್ಗಕ್ಕೆ ಮತ್ತು ಅನುಕೂಲಸ್ಥರಿಗೆ ಅದು ಸರಿ ಅಂತ ಹೇಳೋ ಚಿತ್ರಣವೇ ಇರ್ತಾ ಇದೆ. ಹೊಡಿತಾರೆ ಅಂತೇಳಿ, ಯಾಕಾದ್ರೂ ಬರ್ತಾ ಇದ್ದಾರೆ ಇವರು ಅಂತೇಳಿ ಆ ರೀತಿ. ಬಟ್ ಫ್ಯಾಕ್ಟ್ ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳೋ ಕನಿಷ್ಠ ಅರಿವು ನಮಗಿಲ್ವಾ? ಯಾಕೆ ಬರ್ತಾ ಇದ್ದಾರೆ? ಅವರು ಪಿಕ್ನಿಕ್ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ, ಅವರಿಗೆ ಹಸಿವು ತಾಳದಾಗೆ ಬೀದಿಗೆ ಬರ್ತಾ ಇದ್ದರು. ಸೊ ಇದೊಂದು ಮಾಧ್ಯಮದ ಫೇಲ್ಯೂರು. ಅದರಿಂದ ಹೆಚ್ಚು ಸುಪ್ರೀಂ ಕೋರ್ಟ್ ಫೇಲ್ಯೂರು. ಸುಪ್ರೀಂ ಕೋರ್ಟ್ಗೆ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಸಂಘಟನೆಗಳು, ಕೆಲವು ಮಾಧ್ಯಮ ಕೂಡ ಹೇಳಿದೆ, ಭಾರಿ ದೊಡ್ಡ ಮಟ್ಟಿಗೆ ವಲಸೆ ಕಾರ್ಮಿಕರ ಸಮಸ್ಯೆ ಇದೆ, ಆದರೂ ಅದನ್ನು ಒಪ್ಪಲಿಕ್ಕೆ ರೆಡಿ ಇಲ್ಲ. ಅದು ಅವರ ಗಮನಕ್ಕೆ ಬಂದು ಅದರ ಬಗ್ಗೆ ಒಂದು ಜಜ್ಮೆಂಟ್ ಪಾಸ್ ಮಾಡಲಿಕ್ಕೆ ಹೋಗುವಾಗ ಆಲ್ಮೋಸ್ಟ್ 1.5 ತಿಂಗಳು ಆಗಿದೆ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಲಿಕ್ಕೆ. ಸೊ ನನಗೆ ಓವರಾಲ್ ಏನು ಅನ್ನಿಸ್ತು, ಒಂದು ಸರ್ಕಾರ ಇದೆ ಅಂತಲೇ ಅನ್ನಿಸ್ಲಿಲ್ಲ ನನಗೆ ಆ ಸಂದರ್ಭದಲ್ಲಿ. ಇಲ್ಲಿ ನಮ್ಮ ದೇಶದಲ್ಲೇ ಒಂದು ಸರ್ಕಾರ ಇದೆ ಅಂದರೆ ಇದು ಪ್ರಜಾಪ್ರಭುತ್ವ, ಪ್ರಜೆಗಳಿಂದ ಚುನಾಯಿತ ಒಂದು ಸರ್ಕಾರ ಇದೆ ಅಂತ ಅನ್ನಿಸ್ಲಿಲ್ಲ. 70% ಏನು ಸಂಕಷ್ಟದಲ್ಲಿರುವ ಜನರ ಬಗ್ಗೆ ಅರ್ಥ ಮಾಡುವ ಒಂದು ಸರ್ಕಾರ ಅಂತ ಮಾಧ್ಯಮ ಇರಲಿಲ್ಲ. ಒಂದು ಅಂದರೆ ಜನರ ಬಗ್ಗೆ ಸ್ಪಂದಿಸುವ ಒಂದು ಮಾಧ್ಯಮ, ನ್ಯಾಯಾಂಗ, ಬ್ಯೂರೋಕ್ರಸಿ ಎಲ್ಲ ಕುಸಿದು ಬಿದ್ದು ಜನ ಅವರ ತಲೆಗೆ ಅವರು ಕೈ ಹೊತ್ತು ಬದುಕುವ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು. ಇದು ನನ್ನನ್ನಲ್ಲ, ಯಾರನ್ನಾದ್ರೂ ಪ್ರಜ್ಞಾವಂತರನ್ನು ಕಾಡಬಹುದಾದ ಒಂದು ಸ್ಥಿತಿ, ಇವತ್ತಿಗೆ ಕೂಡ ಕಾಡುವಂತ ವಿಚಾರ. ಹೌದು. ಸೊ ಆ ಹಿನ್ನೆಲೆಯಲ್ಲಿ ನೀವು ಈ ಒಂದು ಕೃತಿಯನ್ನು, ಲಾಕ್ಡೌನ್ ಕೃತಿಯನ್ನು ನೀವು ನಾವು ಈ ಒಂದು ಲಾಕ್ಡೌನ್ ಕೃತಿಯನ್ನು ಸ್ವಲ್ಪ ಹೊತ್ತಿಗೆ ಮೊದಲೇ ವಿಫೋರ್ ಸ್ಟುಡಿಯೋ ವಾಹಿನಿಯ ಸ್ಟುಡಿಯೋದಲ್ಲಿ ಬಿಡುಗಡೆ ಮಾಡಿದೆವು. ನಾನು ಒಂದು ಕ್ಷಣ ಆ ಒಂದು ವಿಡಿಯೋವನ್ನು ನಾವು ನೋಡ್ಕೊಂಡು ಬರೋಣ. ನಮಸ್ಕಾರ. ನಾವು ಇವತ್ತು ವಿಫೋರ್ ಸ್ಟುಡಿಯೋದಲ್ಲಿ ಪುಸ್ತಕವೊಂದನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಜೊತೆಗೆ ಆ ಪುಸ್ತಕದ ಬಗ್ಗೆ ಇವತ್ತು ಮಾತಾಡಲಿಕ್ಕಿದ್ದೇವೆ.
ನಾವು ಏನು ಇವತ್ತು ಇರುವಂಥ ಸನ್ನಿವೇಶ ಒಂಥರ ಅದು ಸೆಮಿ ಲಾಕ್ಡೌನ್ ಅಥವಾ ಏನು ಒಂದಷ್ಟು ನಿರ್ಬಂಧಗಳು ಅಥವಾ ಕರ್ಫ್ಯೂ, ನೈಟ್ ಕರ್ಫ್ಯೂ ಎಲ್ಲ ಏನು ಸನ್ನಿವೇಶಗಳ ನಡುವೆ ಇವತ್ತು ಇದ್ದೇವೆ. ಬಟ್ ಕಳೆದ ವರ್ಷ ಇಂಥದೇ ಒಂದು ಸನ್ನಿವೇಶವನ್ನು ನಾವು ಎದುರಿಸಿದ್ದೆವು, ಅದು ಲಾಕ್ಡೌನ್. ಕಳೆದ ವರ್ಷದ ಈ ಲಾಕ್ಡೌನ್ ಅದು ಒಟ್ಟು ಆ ದೇಶದಲ್ಲಿ ಯಾವ ರೀತಿಯ ಒಂದು ಪ್ರತಿಕೂಲ ಪರಿಣಾಮವನ್ನು ತಂದು ಕೊಟ್ಟಿತ್ತು ಮತ್ತು ಆ ಒಂದು ಲಾಕ್ಡೌನ್ನಿಂದ ಆದಂಥ ನಷ್ಟಗಳು ಏನು, ಅದು ಸಾಮಾಜಿಕವಾಗಿರ್ಬೋದು ಅಥವಾ ಆರ್ಥಿಕವಾಗಿರ್ಬೋದು ಅಥವಾ ಒಟ್ಟು ನಮ್ಮ ವ್ಯವಸ್ಥೆಯ ಮೇಲೆ. ಸೊ ಈ ಎಲ್ಲ ವಿಚಾರಗಳನ್ನು ಕರ್ನಾಟಕದ ಒಬ್ಬ ಶ್ರೇಷ್ಠ ಚಿಂತಕರಾಗಿರುವಂಥ ಎಂ ಚಂದ್ರ ಪೂಜಾರಿ ಅವರು ಹಂಪಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು. ಅವರು ಈ ಎಲ್ಲ ವಿಚಾರಗಳನ್ನು ತುಂಬ ಸವಿವರವಾಗಿ ಮತ್ತು ತುಂಬ ತಳಮಟ್ಟದ ಒಂದು ಅಧ್ಯಯನದ ನೆಲೆಯಲ್ಲಿ ಒಂದು ಕೃತಿಯನ್ನು ಬರೆದಿದ್ದಾರೆ. ಆ ಕೃತಿಯ ಹೆಸರು ಲಾಕ್ಡೌನ್. ಈ ಒಂದು ಕೃತಿಯನ್ನು ನಾವು ಇವತ್ತು ಈ ಒಂದು ಸ್ಟುಡಿಯೋದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ. ಬಿಡುಗಡೆ ಬಳಿಕ ಈ ಕೃತಿಯ ಬಗ್ಗೆ ನಾವೊಂದು ವಿಶ್ಲೇಷಣೆ ಮಾಡುವಂಥ ಒಂದು ಸಂವಾದ ಕೂಡ ಇದೆ. ಸೊ ಇವತ್ತಿನ ಈ ಒಂದು ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಈ ಪುಸ್ತಕದ ಲೇಖಕರಾಗಿರುವಂಥ ಎಂ ಚಂದ್ರ ಪೂಜಾರಿ ಅವರಿದ್ದಾರೆ, ನನ್ನ ನಡುವೆ ಇದ್ದಾರೆ. ಅವರು ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಯಾದವ ಶೆಟ್ಟಿ ಅವರಿಗೆ ಕೂಡ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ರವಿ ಕಿರಣ್ ಪೊಣಾಚ್ ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಜೊತೆಗೆ ಮಂಗಳೂರಿನ ನಾರಾಯಣಗುರು ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಪ್ರೊಫೆಸರ್ ವಸಂತಕುಮಾರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ವಸಂತಕುಮಾರ್ ಅವರು ಜೊತೆಗೆ CITU ಕಾರ್ಮಿಕ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಆಗಿರುವಂಥ ರಮಣ್ಣ ಮಿಟ್ಲ ಅವರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ನಾವು ಈ ಒಂದು ಕೃತಿಯನ್ನು ಈ ಸಂದರ್ಭದಲ್ಲಿ ನಾನು ಎಲ್ಲ ಅತಿಥಿಗಳಿಂದ ಜೊತೆಯಾಗಿ ಬಿಡುಗಡೆ ಮಾಡುವಂತೆ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಅತಿಥಿಗಳಿಗೆ ಕೂಡ ಪುಸ್ತಕವನ್ನು ಈ ಒಂದು ಕೃತಿಯ ಲೇಖಕರಾಗಿರುವಂಥ ಎಂ ಚಂದ್ರ ಪೂಜಾರಿ ಅವರು ಕೊಡಲಿಕ್ಕಿದ್ದಾರೆ. ಈ ಕೃತಿ ಅದು ಯಾವ ಸಂದರ್ಭದಲ್ಲಿ ಹುಟ್ಟುಕೊಂಡಿತ್ತು, ಯಾವ ಕಾರಣಕ್ಕಾಗಿ ಈ ಕೃತಿಯನ್ನು ಬರಿಬೇಕಾಯಿತು, ಎಲ್ಲ ವಿಚಾರವಾಗಿ ಸಂಕ್ಷಿಪ್ತವಾಗಿ ಒಂದೆರಡು ಮಾತುಗಳನ್ನು ಈ ಕೃತಿಯ ಲೇಖಕರಾಗಿರುವಂಥ ಚಂದ್ರ ಪೂಜಾರಿ ಅವರು ನಮ್ಮ ಜೊತೆಗೆ ಈಗ ಹೇಳಲಿಕ್ಕೆ ಇದ್ದಾರೆ. ಆ ನಂತರ ಸಂವಾದದಲ್ಲಿ ಸವಿವರವಾಗಿ ಈ ಒಂದು ಲಾಕ್ಡೌನ್ ಬಗ್ಗೆ ಮತ್ತು ಈ ಕೃತಿಯ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ. ಸರ್, ಈಗ ಇದು ಕಳೆದ ಬಾರಿಯ ಲಾಕ್ಡೌನ್ನ ನೆನಪುಗಳು ಅಥವಾ ಅನುಭವಗಳು ಅಂತಲೇ ಹೇಳ್ಬೋದು. ಕಳೆದ 2020 ಮಾರ್ಚ್ 24ರಿಂದ ಮೇ ಎಂಡ್ ತನಕ 2 ತಿಂಗಳು 1 ವಾರ ಲಾಕ್ಡೌನ್ ಆಯಿತು. ಆ ಸಂದರ್ಭದಲ್ಲಿ ಇಡೀ ನಮ್ಮ ಅರ್ಥ, ರಾಜಕೀಯ, ಸಮಾಜ, ಕಲ್ಚರ್ ಎಲ್ಲ ಒಂದು ಕುಸಿದು ಬಿದ್ದ ಚಿತ್ರಣ ಇದ್ದಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷ ಆಗಿದೆ. ಇಲ್ಲೊಂದು ಪ್ರಜಾಪ್ರಭುತ್ವವಾಗಿ ಚುನಾಯಿತವಾದ ಸರ್ಕಾರಗಳಿವೆ. ಇವತ್ತು ಅರ್ಥ, ರಾಜಕೀಯವನ್ನು ಇವರು ಮೇಂಟೈನ್ ಮಾಡ್ತಾರೆ ಅಂತ ಹೇಳೋ ನಂಬಿಕೆಯನ್ನೇ ಹುಸಿಗೊಳಿಸಿದ ಒಂದು ಸಂದರ್ಭ. ಅದರಲ್ಲಿ ಜನರ ಬದುಕು, ಭಾವನೆ ನೋಡಿ ತಡಿಲಿ ಕೂರದೆ ಬರೆದ ಲೇಖನಗಳ ಸಂಗ್ರಹ ಈ ಪುಸ್ತಕ. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಯಾದವ್ ಶೆಟ್ಟಿ ಅವರು ಕೂಡ ಒಂದೆರಡು ಮಾತುಗಳನ್ನು ಹೇಳಬೇಕು. ಒಬ್ಬ ರೈತರ ಸಂಘಟನೆಯ ಪ್ರತಿನಿಧಿಯಾಗಿ ನಮಗೆ ಕಳೆದ ಬಾರಿಯ ಲಾಕ್ಡೌನ್ ಏನು ಅನಿಸಿತ್ತು? ಡಾಕ್ಟರ್ ಎಂ ಚಂದ್ರ ಪೂಜಾರಿ ಬರೆದಂಥ ಈ ಲಾಕ್ಡೌನ್ ಪುಸ್ತಕದಲ್ಲಿ ನಮ್ಮ ದೇಶದಲ್ಲಿ ವಲಸೆ ಕಾರ್ಮಿಕರು, ರೈತರು, ಮಧ್ಯಮ ವರ್ಗದವರು, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅನುಭವಿಸಿದಂಥ ಸಮಸ್ಯೆಗಳು, ಕಷ್ಟಗಳು, ದುಗುಣಗಳನ್ನು ಭಾಳ ಸರಳ ರೀತಿಯಲ್ಲಿ ಮನಮುಟ್ಟುವ ರೀತಿಯಲ್ಲಿ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಆ ಸಂದರ್ಭದಲ್ಲಿ ಸರ್ಕಾರದ ಪಾತ್ರ, ಸರ್ಕಾರದ ಕರ್ತವ್ಯಗಳ ಬಗ್ಗೆ ಎಲ್ಲವನ್ನು ಕೂಡ ಈ ಪುಸ್ತಕಗಳಲ್ಲಿ ಭಾಳ ಸರಳವಾಗಿ ವಿವರಿಸಿದೆ. ಖಂಡಿತ ಕೂಡ ಎಲ್ಲರೂ ಓದುವಂಥ ಪುಸ್ತಕ. ಮನಮುಟ್ಟುವ ರೀತಿಯಲ್ಲಿ ಆ ಸಂದರ್ಭದ ಜನಸಮೂಹದ ಸಮಸ್ಯೆಯನ್ನು, ಕಷ್ಟವನ್ನು, ಭಾವನೆಯನ್ನು ಈ ಪುಸ್ತಕದಲ್ಲಿ ವಿಶ್ಲೇಷಿಸಿದ್ದಾರೆ. ಎಲ್ಲರೂ ಕೂಡ ಈ ಪುಸ್ತಕವನ್ನು ಓದಲೇಬೇಕಾದಂಥ ಅನಿವಾರ್ಯವಿದೆ ಅಂತ ನಾನು ಈ ಸಂದರ್ಭದಲ್ಲಿ. ಯಾದವ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕಾರ್ಮಿಕ ನಾಯಕರು CITU ಕಾರ್ಮಿಕ ಸಂಘಟನೆಯ ನಾಯಕರಾಗಿರುವಂಥ ಜಿಲ್ಲಾ ಕಾರ್ಯದರ್ಶಿ ಆಗಿರುವಂಥ ರಾಮಣ್ಣ ವಿಟ್ಲ ಅವರಿದ್ದಾರೆ. ಒಬ್ಬ ಕಾರ್ಮಿಕ ಸಂಘಟನೆಯ ಪ್ರತಿನಿಧಿಯಾಗಿ ಅವರು ಕಳೆದ ಬಾರಿಯ ಲಾಕ್ಡೌನ್ ಬಗ್ಗೆ ಏನು ಹೇಳ್ತಾರೆ ಅಂತ ಕೂಡ ಕೇಳೋಣ. ಇವತ್ತು ಲಾಕ್ಡೌನ್ ಎಂಬ ಒಂದು ಪುಸ್ತಕವನ್ನು ಪ್ರೊಫೆಸರ್ ಚಂದ್ರ ಪೂಜಾರಿ ಅವರು ಬರೆದಿದ್ದಾರೆ. ಇಡೀ ದೇಶದ ಕಳೆದ ಲಾಕ್ಡೌನ್ನ ಸಂದರ್ಭದಲ್ಲಿ ಕಾರ್ಮಿಕರು ಮತ್ತು ರೈತರು, ಇಡೀ ದೇಶದ ಜನ ಅನುಭವಿಸಿದ್ದನ್ನು ಇವತ್ತು ಅವರು ಈ ಪುಸ್ತಕಗಳಲ್ಲಿ ಬರೆದು ಜನರಿಗೆ ತಿಳಿಸ್ತಾರೆ. ಯಾಕೆಂತ ಹೇಳಿದರೆ ಇವತ್ತು ಸರ್ಕಾರದ ತಪ್ಪು ನೀತಿಗಳಿಂದಲೇ ಇವತ್ತು
ಲಾಕ್ಡೌನ್ ಮಾಡುವ ಮೂಲಕ ಜನರನ್ನು ಇವತ್ತು ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿ ಇವತ್ತು ಜನರನ್ನು ಭಯದಲ್ಲಿ ಬದುಕುವಾಗೆ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಕಡೆ ಕೂಡ ಇವತ್ತು ಜನರು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಬಸ್ಸಲ್ಲಿ ಹೋಗುವವರು ಇನ್ನೊಂದು ಘಟನೆ ನೋಡಿದೆ ಉಡುಪಿಯಲ್ಲಿ. ಸ್ವತಃ ಜಿಲ್ಲಾಧಿಕಾರಿಯವರೇ ಸ್ಟೂಡೆಂಟ್ ವಿದ್ಯಾರ್ಥಿಗಳನ್ನು ಬಸ್ಸಿನಿಂದ ಇಳಿಸಿ ಅರ್ಧದಲ್ಲಿ ಬಿಟ್ಟಿದ್ದಾರೆ. ಆ ಹೆಣ್ಣು ಮಕ್ಕಳು ಕೂಗಾಡ್ತಾ ಇದ್ದಾರೆ. ಇಲ್ಲಿ ಅಂಥ ಒಂದು ಜಿಲ್ಲಾಧಿಕಾರಿ ಕೂಡ ಈ ಸರ್ಕಾರದಲ್ಲಿ ಇದ್ದಾರೆ ಅಂತ ಹೇಳಿದರೆ ನಾವೆಲ್ಲ ಇಡೀ ದೇಶದ ಜನ ತಲೆತಗ್ಗಿಸುವಂಥ ವಿಚಾರ ಇದು. ಆ ರೀತಿಯಲ್ಲಿ ಅದು ಒಂದು ಉದಾಹರಣೆ ಮಾತ್ರ. ಇಡೀ ಕಡೆಯಲ್ಲಿ ಕೂಡ ಪೊಲೀಸಿನವರು ದಬ್ಬಾಳಿಕೆ. ಇವತ್ತು ಮತ್ತೊಂದು ನೋಡಿದ ನಾಗ ತೆಂಗಿನಕಾಯಿ ವ್ಯಾಪಾರ ಮಾಡುವಂಥ ಒಂದು ಮುದುಕ, ಅವರಿಗೆ ಎಸ್ ಪಿ ಅವರೇ ಹೊಡಿತಾ ಇದ್ದಾರೆ. ಎಲ್ಲ ಬ್ಯಾಂಗ್ಳೂರು ಕಡೆ ಆಗಿರಬೇಕು. ಎಸ್ ಪಿ ಅವರೇ ಅವರಿಗೆ ಹೊಡೆದು ಬಡಿದು ಕೈಯಲ್ಲಿ ಹೊಡಿತಿದ್ದಾರೆ. ಅಂಥ ಒಂದು ಇವತ್ತೊಂದು ಭಯೋತ್ಪಾದಕ ನಡೆಸುವಂಥ ಈ ಸರ್ಕಾರದ ಮಧ್ಯೆ ನಾವು ಇರುವಾಗ ಅದಕ್ಕಾಗಿ ಇವತ್ತು ಇದರ ಅನುಭವವನ್ನು ಬರೆದು ಈ ಒಂದು ಲಾಕ್ಡೌನ್ ಪುಸ್ತಕ ಅಂತೇಳಿ ಲಾಕ್ಡೌನ್ ಅಂತೇಳಿ ಪುಸ್ತಕ ಪ್ರಕಟಣೆ ಮಾಡಿದೆ. ಇನ್ನೊಂದು ಪ್ರತಿಯೊಬ್ಬರು ಕೂಡ ಇದನ್ನು ಓದಿ ಇದರ ಬಗ್ಗೆ ತಿಳಿದು ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕಾದಂಥ ವಿಚಾರವಾಗಿದೆ. ಎಸ್, ಥ್ಯಾಂಕ್ ಯು. ಇದು ನಾವು ಏನು ಈ ಒಂದು ಲಾಕ್ಡೌನ್ ಪುಸ್ತಕದ ಬಿಡುಗಡೆ ಸಮಾರಂಭ. ಸೊ ಈ ಒಂದು ಬಿಡುಗಡೆ ಸಮಾರಂಭವನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಾರಂಭದಲ್ಲಿ ಭಾಗಿಯಾದಂಥ ಯಾದವ್ ಶೆಟ್ಟಿ ಅವರಿಗೆ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ರವಿ ಕಿರಣ್ ಪುಣಾಚ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು, ಜೊತೆಗೆ ಚಂದ್ರ ಪೂಜಾರಿ ಅವರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳು, ಪ್ರೊಫೆಸರ್ ವಸಂತ್ ಕುಮಾರ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು, ಜೊತೆಗೆ ರಮಣ್ಣ ವಿಟ್ಲ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಎಸ್, ಇದು ಲಾಕ್ಡೌನ್ ಪುಸ್ತಕದ ಬಗ್ಗೆ ನಮ್ಮ ಈ ಒಂದು ಬಿಡುಗಡೆ ಸಮಾರಂಭ. ನಾವು ಈ ಪುಸ್ತಕದ ಬಗ್ಗೆ ಸವಿವರವಾಗಿ ಒಂದು ಸಂವಾದವನ್ನು V4 ನ್ಯೂಸ್ನಲ್ಲಿ ಆಯೋಜಿಸಲಿಕ್ಕಿದ್ದೇವೆ. ಈ ಒಂದು ಸಂವಾದದಲ್ಲಿ ಈ ಒಂದು ಪುಸ್ತಕದ ಲೇಖಕರಾಗಿರುವಂಥ ಚಂದ್ರ ಪೂಜಾರಿ ಅವರು, ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ರವಿ ಕಿರಣ್ ಪುಣಾಚ ಅವರು ಮತ್ತು ಮಂಗಳೂರಿನ ನಾರಾಯಣಗುರು ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಪ್ರೊಫೆಸರ್ ವಸಂತ್ ಕುಮಾರ್ ಅವರು ಭಾಗವಹಿಸಲಿಕ್ಕಿದ್ದಾರೆ. ಎಸ್, ಥ್ಯಾಂಕ್ ಯು. ಎಸ್, ನಾನು ಈ ಮಾತುಕತೆಯನ್ನು ಮತ್ತೆ ಮುಂದುವರಿಸುವ ಸಂದರ್ಭದಲ್ಲಿ ಈ ಪುಸ್ತಕದ ಬಗ್ಗೆ, ಒಟ್ಟು ಈ ಒಂದು ಪುಸ್ತಕದ ಬರೆದಂಥ ವಿಚಾರಗಳು, ಇದರ ಆಶಯಗಳ ಬಗ್ಗೆ ನಮ್ಮ ಜೊತೆಗೆ ಪ್ರೊಫೆಸರ್ ವಸಂತ್ ಕುಮಾರ್ ಅವರು ಮಾತಾಡಲಿಕ್ಕಿದ್ದಾರೆ. ಅವ್ರು ಮಾತನಾಡೋ ಮೊದಲು ನಾನು ರೈತ ಪ್ರತಿನಿಧಿಯಾಗಿ ರವಿ ಕಿರಣ್ ಪುಣಚ ಅವರು ರೈತ ಹೋರಾಟಗಾರರು, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು. ಎಸ್, ನಾನು ರವಿ ಕಿರಣ್ ಪುಣಚ ಅವರ ಹತ್ರ ಕೇಳುವಂಥದ್ದು, ಕಳೆದ ಬಾರಿಯ ಲಾಕ್ಡೌನ್ ಬಗ್ಗೆ ಒಬ್ಬ ರೈತರ ಪ್ರತಿನಿಧಿಯಾಗಿ ನಿಮ್ಮ ಅನಿಸಿಕೆ ಏನು? ಒಬ್ಬ ಅಪ್ರಬುದ್ಧ ನಾಯಕ ಈ ದೇಶವನ್ನು ಆಡಳಿತ ಮಾಡ್ತಾ ಇದ್ದಾನೆ ಅಂತ ಹೇಳೋದಕ್ಕೆ ಕಳೆದ ಲಾಕ್ಡೌನ್ ಸಾಕ್ಷಿ. ಒಬ್ಬ ಅಪ್ರಬುದ್ಧ ನಾಯಕ ಈ ದೇಶವನ್ನು ಮುನ್ನಡೆಸ್ತಾ ಇದ್ದಾನೆ ಅಂತ ಹೇಳೋದಕ್ಕೆ ಕಳೆದ ಲಾಕ್ಡೌನು ಮತ್ತು ಇವರು ಈ ಪುಸ್ತಕದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಆ ವಿವರಣೆ ಇದು ಸತ್ಯವರ ಹೊರಗಿಡ್ತಕ್ಕಂಥ. ಬಟ್ ಈ ಬಾರಿಗೆ ಸ್ವಲ್ಪ ಪ್ರಬುದ್ಧತೆ ಬಂದಿರಬಹುದಾ ಅಂತ ನಿನ್ನೆ ಹೇಳ್ತಾ ಇದ್ರು. ಲಾಕ್ಡೌನ್ ಇಸ್ ದ ಲಾಸ್ಟ್ ಆಪ್ಷನ್, ಲಾಕ್ಡೌನ್ ಕಟ್ಟ ಕಡೆಯ ಆಯ್ಕೆ ಅಂತ. ಲಾಕ್ಡೌನ್ ಕಟ್ಟ ಕಡೆಯ ಆಯ್ಕೆ ಅಂತ ಹೇಳ್ತಾರೆ. ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಇಷ್ಟೊಂದು ಜನ ನಾನು ನೋಡ್ಲೇ ಇಲ್ಲ ಅಂತ ಕೂಡ ಹೇಳ್ತಾರೆ. ಪಶ್ಚಿಮ ಬಂಗಾಳದ ಲಕ್ಷಾಂತರ ಜನವನ್ನು ಚುನಾವಣೆ ರ್ಯಾಲಿಗೆ ಸೇರಿಸಿಬಿಟ್ಟು ಇಷ್ಟೊಂದು ಜನವನ್ನು ನೋಡ್ಲೇ ಇಲ್ಲ ಅಂತೇಳಿ ಅದೇನು ವಿಸ್ಮಯದಾಗೆ ಮಾತಾಡ್ತಾರೆ. ಬಹುಶಃ ಅಪ್ರಬುದ್ಧತೆ ಎಲ್ರಿಗೂ ಅರ್ಥ ಆಗಿದೆ ದೇಶದ ಜನತೆಗೆ. ಲಕ್ಷಾಂತರ ಜನ ಕಾರ್ಮಿಕರು ಆ ಸಂದರ್ಭದಲ್ಲಿ ಪಟ್ಟಂತ ಆ ಒಂದು ಕಷ್ಟ, ರೈತರು ತಮ್ಮ ಬೆಳೆದ ಬೆಳೆಯನ್ನು ಮಾರಕ್ಕಾಗ್ದೇನೆ ಹೊಲದಲ್ಲಿ ಅದನ್ನು ಮುಗಿಸಿರ್ತಕ್ಕಂಥ ವಿಚಾರ, ದುಡಿಯುವ ಜನತೆ ದುಡಿಮೆ ಇಲ್ಲದೆ ಆಹಾರ ಇಲ್ಲದೆ ಪರದಾಡದಂಥ ಪರಿಸ್ಥಿತಿ ಇರ್ಬೋದು. ಬಹುಶಃ ಇದು ಬಡವರಿಂದ ಈಗಾಗಲೇ ಚಂದ್ರ ಪೂಜಾರಿ ಅವರು ಮಾತಾಡುವಾಗ ಹೇಳಿದ್ರು, ಬಡವರಿಂದಲೇ ಈ ಕೊರೋನಾ ಸ್ಪ್ರೆಡ್ ಆಗ್ತದೆ ಅಂತ ಹೇಳುವಂಥ ರೀತಿಯಲ್ಲಿ ಮಾಧ್ಯಮಗಳು ಕೂಡ ಬಿಂಬಿಸ್ತಕ್ಕಂಥ ಪ್ರಯತ್ನ ನಡೆಯಿತು. ಬಹುಶಃ ಇದಕ್ಕೆ ಬಹಳ ಸುಲಭವಾಗಿ ಇದನ್ನು ಮಾಡ್ಬೋದಾಗಿತ್ತು. ಈಗಾಗಲೇ ಅವರು ಹೇಳಿದಾಗ ಜನವರಿಯಲ್ಲಿ ಗೊತ್ತಾಗಿದೆ ಹೊರ ದೇಶದಿಂದ ಯಾರು ಬರ್ತಾ ಇದ್ದಾರೆ ಅವರನ್ನು ಕ್ವಾರಂಟೈನ್ ಮಾಡ್ತಿದ್ರೆ, ಸರ್ಕಾರನೇ ಕ್ವಾರಂಟೈನ್ ಮಾಡ್ತಿದ್ರೆ ಒಂದು 50, 25, 100, 200, 500 ಜನಕ್ಕೆ ಕೊರೋನಾ ಅಲ್ಲಿ ಬಂದು ಅಲ್ಲಿ ಮುಗೀತಿತ್ತು. ಆದರೆ ಅವ್ರು ಹೇಳಿದ್ರು ಸೂಕ್ಷ್ಮತೆ ಇಲ್ಲ ಅಂತ. ಅವರಿಗೆ ಟ್ರಂಪನ್ನು ಕರೆಸಿ ಚುನಾವಣಾ ಪ್ರಚಾರ ಮಾಡೋದು ಬಹಳ ಮುಖ್ಯ ಆಗಿತ್ತು. ಇಲ್ಲ ಮಧ್ಯಪ್ರದೇಶದಲ್ಲಿ ಆ ಸರ್ಕಾರವನ್ನು ಕೇಳ್ವಿ ಮತ್ತೆ ಅವರ ಪಕ್ಷ ಸರ್ಕಾರವನ್ನು ತರುವಂಥ ದರ್ದು ತುರ್ತು ಅವರಿಗಿತ್ತು. ಅನಂತರ ಈಗಾಗಲೇ ಅವ್ರು ಹೇಳಿದಾಗೆ ಶ್ರೀಮಂತರನ್ನ ಓಲೈಸ್ತಕ್ಕಂಥ. ಆದರೆ ಇನ್ನೊಂದು ವಿಚಾರಗಳು ನೀವು ಪ್ರಸ್ತಾಪ ಮಾಡಿದ್ರಿ, ಎಲ್ರಿಗೂ ನಷ್ಟ ಯಾರಿಗೆ ಲಾಭ ಆಗಿದೆ ಅಂತ. ಬಹುಶಃ ನೀವಿವತ್ತು ನೋಡ್ತಾ ಇದ್ದೀರಿ ವಿಶ್ವದಲ್ಲಿ ಅತಿ ಹೆಚ್ಚು ಶ್ರೀಮಂತರ ಪಟ್ಟಿಯಲ್ಲಿ ಭಾರತದ ಗುಜರಾತಿನ ಕೆಲವು ಉದ್ಯಮಿಗಳ ಹೆಸರು ಬರ್ತಾ ಇದೆ. ಅವರು ಲಾಭ ಮಾಡ್ಕೊಂಡಿದ್ದಾರೆ. ಆ 20 ಲಕ್ಷ ಕೋಟಿಯ ಬಿಲಿಯನರ್ಸ್ ಇದ್ದು 35% ಆದಾಯ ಜಾಸ್ತಿ ಆಗಿದೆ ಆ ಲಾಕ್ಡೌನ್ ಸಂದರ್ಭದಲ್ಲಿ, ಆಕ್ಸ್ಫಾರ್ಮ್ ವರದಿ ಪ್ರಕಾರ. ಬಹುಶಃ ಈಗ ನಾನು ಇದನ್ನು ಇಷ್ಟೇ ವ್ಯಾಖ್ಯಾನಿಸ್ತೇನೆ, WHO ಮತ್ತು ಭಾರತ ಸರ್ಕಾರ ಈ ಗುರಾಣಿಯನ್ನು ಅವರ ಬೇಳೆ ಬೇಯಿಸಿಕೊಳ್ಳಿಕ್ಕೆ, ಈ ದೇಶದ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಲಾಕ್ಡೌನ್ ಮಾಡಿದೆ.
ಈ ದೇಶದ ಸಂಸ್ಕೃತಿಯ ಮೇಲೆ ದೊಡ್ಡ ಪ್ರಹಾರವನ್ನೇ ಮಾಡಿದೆ. ಕೌಟುಂಬಿಕ ಬದುಕು ಕೆಟ್ಟೋಗಿದೆ. ಈಗ ಎಸ್ 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 ರೈತರ ಸ್ಥಿತಿ ಕಳೆದ ಲಾಕ್ಡೌನ್ನ ಬಳಿಕ ಬಳಿಕ ಚೇತರಿಸಿಕೊಳ್ಳಿಲ್ವಾ? ಚೇತರಿಸಿಕೊಡ್ಲಿಕ್ಕೆ ಬಿಡ್ಲೇ ಇಲ್ವಲ್ಲ. ಈ ಲಾಕ್ಡೌನ್ನ ತಕ್ಷಣವೇ ಮಾಡಿದ್ ಯಾಕಂದ್ರೆ ಈಗ ತಂದಿರ್ತಕ್ಕಂಥ ಮಸೂದೆಗಳು ಇದು ತರಬೇಕು ಅಂತಂದ್ರೆ ಏನು ಮಾಡಬೇಕು, ತಂದ್ರೆ ಜನ ವಿರೋಧ ಮಾಡ್ತಾರೆ ಅಂತ ಗೊತ್ತಿದೆ. ಜನರನ್ನ ಭಯಭೀತರಾಗಿ ಮನೆಯಲ್ಲಿ ಕೂರಿಸ್ಬೇಕು. ಕಾರ್ಮಿಕರ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಸಂಹಿತೆ ಮಾಡಿದ್ರು. ಕೃಷಿಯ ಹೆಸರಿನಲ್ಲಿ 3 ಮಸೂದೆಗಳನ್ನು ತಂದರು. ಯಾಕೆ ಇದನ್ನು ಈಗ ಅವತ್ತು ಕೂಡ ನಾನು ಹಿಂದೆ ಕೂಡ ಕೋಟ್ ಮಾಡಿದ್ದೀನಿ, ಕೃಷಿಯ ಹೆಸರಲ್ಲಿ ತಂದಿರ್ತಕ್ಕಂಥ ಮಸೂದೆ ಇದು ಬರೀ ಕೃಷಿ ಮಸೂದೆ ಅಲ್ಲ. ಈ ದೇಶದ ಆಹಾರ ಸಾರ್ವಭೌಮತೆಯನ್ನ ಇವತ್ತು ಖಾಸಗೀಕರಣವರಿಗೆ ಒಪ್ಪಿಸ್ತಕ್ಕಂಥ ಕೆಲಸ ಮಾಡುವಾಗ ಇದು ಜನತೆ ಹೇಳ್ಬಾರ್ದು, ಇದು ರೈತರಿಗೂ ಸರ್ಕಾರಕ್ಕೂ ಸಂಘರ್ಷ ಅಂತ ಬರಬೇಕು ಅಂತ ಹೇಳುವಂಥ ವಿಚಾರ ಕೃಷಿ ಮಸೂದೆ ಅಂತ ಇದನ್ನು ಕೋಟ್ ಮಾಡ್ತಾ ಇದ್ದಾರೆ ಇವತ್ತು ಕೂಡ. ನಾನು ಹೇಳ್ತಕ್ಕಂಥ ಈ ಕೃಷಿ ಮಸೂದೆಗಳಲ್ಲ, ಈ ದೇಶದ ದುಡಿಯುವ ವರ್ಗದ ಮೇಲೆ ಪ್ರಹಾರ ಮಾಡ್ತಕ್ಕಂಥ ಮಸೂದೆಗಳಿದವು. ಈ ಮಸೂದೆಗಳನ್ನು ತರಬೇಕು ಅಂತಾದ್ರೆ ಅದು ತಂದಿರ್ತಕ್ಕಂಥ ರೀತಿ ಇನ್ನು ನೋಡಿದ್ದೀರಿ, ಸುಗ್ರೀವಾಜ್ಞೆ ಮೂಲಕ ತಂದಿದ್ದಾರೆ. ಒಂದು ಜನಪರ ಸರ್ಕಾರ, ಪ್ರಬುದ್ಧ ಸರ್ಕಾರ ಇದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇವರು ಲೂಟಿಕೋರರು, ಖಜಾನೆಯನ್ನ ಈ ದೇಶದ ಸಂಪತ್ತನ್ನು ಲೂಟಿ ಮಾಡ್ತಕ್ಕಂಥದ್ದಕ್ಕೆ ಲಾಕ್ಡೌನ್ ತಂದಿದ್ದಾರೆ. ಇನ್ನೇನು ಆತಂಕ ಭಯ ಏನಿಲ್ಲ, ಹೇಳಲೇಬೇಕು, ಸತ್ಯ ಹೇಳಲೇಬೇಕು, ಯಾವತ್ತಿದು ಸತ್ಯ ಹೇಳಲೇಬೇಕು ಅದು ಹೇಳ್ತಕ್ಕಂಥ ಪ್ರಯತ್ನ ಇವತ್ತಾದ್ರೂ ಮಾಡಬೇಕು ನಾವು. ಎಸ್ 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 ಇದು ನಾನು ಲಾಕ್ಡೌನ್ ವಿಚಾರವಾಗಿ ಈ ಕೃತಿಯಲ್ಲಿ ಮುಖ್ಯವಾಗಿ ಏನು ಚಂದ್ರ ಪೂಜಾರಿ ಅವರು ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಅನ್ನುವ ನೆಲೆಯಲ್ಲಿ ಡಾಕ್ಟರ್ ವಸಂತ್ ಕುಮಾರ್ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಬೇಕು. ಡಾಕ್ಟರ್ ಚಂದ್ರ ಪೂಜಾರಿ ಅವರು ಬರೆದಂಥ ಲಾಕ್ಡೌನ್ ಪುಸ್ತಕ ಈಗಾಗಲೇ ಬಿಡುಗಡೆಗೊಂಡಿದೆ. ಈಗ ಪುಸ್ತಕ ಬಿಡುಗಡೆಗೊಂಡದಕ್ಕೆ ನಾನು ಶುಭವನ್ನು ಹಾರೈಸಿ, ಡಾಕ್ಟರ್ ಚಂದ್ರ ಪೂಜಾರಿ ಅವರು ನನಗೇನು ಹೊಸಬರಲ್ಲ. ಕಳೆದ 35 ವರ್ಷದಿಂದ ಅವರನ್ನು ಬಲ್ಲೆ. ನಾನು ಸ್ನಾತಕೋತ್ತರ ಪದವಿಯನ್ನು ಗಳಿಸಿ ರಿಸಲ್ಟ್ ಬರುವ ಮೊದಲೇ ನನಗೆ ಕೆಲಸ ಕೊಟ್ಟದ್ದು ನನ್ನ ಗೋಕರ್ಣಾಥ ಕಾಲೇಜು. ನಾನು ಅಲ್ಲಿ ಹೋಗುವಾಗ ನನಗೆ ಸೀನಿಯರ್ ಉಪನ್ಯಾಸಕರಾಗಿ ವಾಣಿಜ್ಯ ವಿಭಾಗದಲ್ಲಿ ಕಂಡು ಬಂದಂಥ ಒಂದು ಸಿಂಪಲ್ ಲಿವಿಂಗ್ ಥಿಂಕಿಂಗ್ ಪರ್ಸನ್ ಅಂತ ನಾನು ಹೇಳ್ತೇನೆ ಅವರನ್ನು, ಚಂದ್ರ ಪೂಜಾರಿ ಅವರು. ನಾನು ಆ ಸಮಯದಲ್ಲಿ ಸ್ವಲ್ಪ ನಾರಾಯಣ ಗುರುಗಳ ತತ್ವಾದರ್ಶಗಳನ್ನು ಪಾಲಿಸ್ತಿದ್ದವ. ಮಾನವೀಯತೆ ಮೊದಲು, ಧರ್ಮ ನಂತರ, ರಿಲಿಜಿಯನ್ ನೆಕ್ಸ್ಟ್, ಹ್ಯುಮ್ಯಾನಿಟಿ ಫಸ್ಟ್. ಸೊ ಆ ಫಿಲಾಸಫಿಯನ್ನು ತನ್ನ ಕಾರ್ಯರೂಪಕ್ಕೆ ತರುವಂಥದ್ದು, ಮತ್ತೆ ಜನಸಾಮಾನ್ಯರ ನಾಡಿ ಬಡಿತವನ್ನು ಆಗಲೇ ಅರ್ಥ ಮಾಡಿಕೊಂಡು ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದ ಚಂದ್ರ ಪೂಜಾರಿ ಅವರಿಂದ ನಾನು ಬಯಸಿದ್ದೆ ಅವರು ಒಂದಲ್ಲೊಂದು ದಿವಸ ಬಹಳ ದೊಡ್ಡ ವ್ಯಕ್ತಿ ಆಗ್ತಾರೆ, VC ಆಗ್ತಾರೆ, ಯಾವುದೋ ಒಂದು ಯೂನಿವರ್ಸಿಟಿ ಒಂದು ಆಲೋಚನೆ ಇತ್ತು ನನಗೆ. ಮಾತಾಡಬಾರದು ಕುತ್ಕೊಂಡು ಅದನ್ನು ನಾನು ಕುತ್ಕೊಂಡು VC ಆಗ್ತಾರೆ ಅಂತ ಕಾರಣ ಆಗ್ತದೆ. ಇಲ್ಲ, ನಾನು ಯಾಕೆ ಮೊನ್ನೆ ಕಳೆದ ತಿಂಗಳೆಲ್ಲ ನೋಡಿದ್ದೇವೆ, ಎಷ್ಟು ಕೆಲವರು ಅರೆಸ್ಟ್ ಆಗೋದಂತೆ, ಕೆಲವರಿಗೆ ಕಂಪ್ಲೇಂಟ್ ಕೊಡೋದಂತೆ, ನನ್ನನ್ನು VC ಮಾಡ್ಲಿಲ್ಲ ಅಂತ, ದುಡ್ಡು ಕೊಡ್ಲಿಲ್ಲ ಅಂತ. ಹೌದು ಹೌದು, ಬಹಳಷ್ಟು ರಾಜಕೀಯ ನಡೀತದೆ. ಆ ರಾಜಕೀಯ ಅವರಿಗೆ ಬೇಡ. ರಾಜಕೀಯದಲ್ಲಿ ಹೋಗ್ತಿದ್ರೆ ಅವರು ಇಷ್ಟರವರೆಗೆ ದೊಡ್ಡ ಜನ ಆಗ್ತಿದ್ರು. ಆ ರಾಜಕೀಯ ಬೇಡ ಅಂತ ಹೇಳಿಕೊಂಡು ರಾಜಕೀಯದ ಅದೇ ಇವರು ಹೇಳಿದ ಹಾಗೆ ಸಮುದ್ರದ ಅಲೆಗಳ ವಿರುದ್ಧ ಈಜಾಡಿದಂಥ ವ್ಯಕ್ತಿ ಅವರು. ಅದು ಎಷ್ಟೇಂದ್ರೂ ದೂರ ಹೋಗುದಿಲ್ಲ ಹೆಚ್ಚು ಆ ಈಜಾಡ್ಲಿ. ಸೊ ಅವರು ಬರೆದದ್ದು ಪುಸ್ತಕ. ಆದರೆ ಒಂದಷ್ಟು ಜನಕ್ಕೆ ಗೊತ್ತಾಗ್ತದೆ, ಒಬ್ಬರಾದರೂ ಸಮುದ್ರದ ಅಲೆಯ ವಿರುದ್ಧವು ಈಜ್ತಾ ಇದ್ದಾರೆ. ಹೌದೌದು, ಎಸ್. ಅವರ ಪ್ರತಿಯೊಂದು ಮಾತುಗಳು, ಕೃತಿಗಳು ನಾವು ನೋಡ್ತಾ ಇದ್ದೀವಿ. ಅವರೀಗ ಹಂಪಿ ವಿಶ್ವವಿದ್ಯಾನಿಲಯದ ನಿವೃತ್ತ ಆದರು. ಅದರ ಮೊದಲು ಸರ್ಕಾರಿ ಕಾಲೇಜು, PU ಕಾಲೇಜುಗಳಲ್ಲೆಲ್ಲ ದುಡಿದವರು. ಈಗ ಹಂಪಿ ಕಾಲೇಜು ನಿವೃತ್ತ ಪ್ರಾಧ್ಯಾಪಕರಾಗಿ ನಿವೃತ್ತ ಜೀವನ ಪಾಲಿಸ್ತಾ ಇದ್ದಾರೆ. ಆದರೆ ಅವರು ಬರೆದಂಥ ಪುಸ್ತಕಗಳನ್ನು ನಾವು ಒಮ್ಮೆ ಅವಲೋಕಿಸಿದರೆ ನನಗೆ ಬಹಳ ಖುಷಿ ಕೊಡುವುದು, ಅವರು ಬರೀತಾ ಇದ್ದಾರೆ. ಅವರು ರಾಜಕೀಯ ಚಿಂತಕರು ಅಂತ ನಾವು ಹೇಳುವಂಥದ್ದು, ಜನಸಮುದಾಯದ ನಾಡಿ ಬಡಿತವನ್ನು, ಸೂಕ್ಷ್ಮ ಒಳನೋಟವನ್ನು ಅರಿತವರು ಅಂತ ಹೇಳುವಂಥದ್ದು. ಅಥವಾ ಕರಾವಳಿ, ಅವರು ಬರೆದಂಥ ಪುಸ್ತಕ ಕರಾವಳಿ ಕರ್ನಾಟಕದ ಕೋಮುವಾದ, ಯಾಕೀಗ ಭೂಮಿಯ ಪ್ರಶ್ನೆ, ಸಂಶೋಧನೆ ಏನು, ಏಕೆ, ಹೇಗೆ, ಅಭಿವೃದ್ಧಿ ಮತ್ತು ರಾಜಕೀಯ, ರಾಜಕೀಯದ ಬಡತನ ಮತ್ತು ಪ್ರಜಾಪ್ರಭುತ್ವ, ಅಭಿವೃದ್ಧಿ ಸಿದ್ಧಾಂತಗಳು. ಕೃತಿಗಳು ಇಷ್ಟೇ ನಿಲ್ಲಿಲ್ಲ, ಅವರದು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಆದರೆ ಎಲ್ಲ ಕೃತಿಗಳು ವಿಮರ್ಶೆಗೊಳಪಡಿಸಿದಾಗ ಒಂದೇ, ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದ ಮನುಷ್ಯ. ಅದು ಕಾರ್ಮಿಕರದಾಗಿರ್ಬೋದು, ರೈತರಾಗಿರ್ಬೋದು, ಬಡವರದಾಗಿರ್ಬೋದು. ಇಂಥ ವ್ಯಕ್ತಿ ಇವತ್ತು ಬರೆದಂಥ ಪುಸ್ತಕ ನನಗೆ ಸಹ ಸಿಕ್ಕಿದ್ದು, ನನಗೆ ಒಂದು ಅವಕಾಶ ಸಿಕ್ಕಿದ್ದು ಬಿಡುಗಡೆ ಸಮಾರಂಭದಲ್ಲಿ
ಖುಷಿಯ ಮಾತು. ಈ ಲಾಕ್ಡೌನ್ ಪುಸ್ತಕ ನಾನು ತಿಳಿದ ಮಟ್ಟಿಗೆ ಸ್ವಲ್ಪ ಹೆಚ್ಚು ಸಮಯ ಸಿಗಲಿಲ್ಲ, ಆದರೂ ನನಗೆ ಅರ್ಥ ಮಾಡಿಕೊಂಡದ ರೀತಿಯಲ್ಲಿ ಅವರು ಜನಸಾಮಾನ್ಯರ ನಾಡಿಮಿಡಿತವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಅದನ್ನು ಅಕ್ಷರ ರೂಪದಲ್ಲಿ ತರಲಿಕ್ಕೂ ನಮಗೂ ಆಸೆ, ಆದರೆ ಯಾರಿಗೂ ಅದರಲ್ಲಿ ಮನಸ್ಸಿರುವುದಿಲ್ಲ. ಆದರೆ ಇವರು ಅಕ್ಷರ ರೂಪದಲ್ಲಿ ಆ ಪುಸ್ತಕವನ್ನು ತಂದಿದ್ದಾರೆ. ಲಾಕ್ಡೌನ್ ಅಂದರೆ ಏನು ನಾವೆಲ್ಲ ಅರ್ಥ ಮಾಡಿಕೊಂಡದ್ದು ಇವರು ಹೇಳಿದ ಹಾಗೆ ಕೇವಲ ಒಂದು 4 ಗಂಟೆಯಲ್ಲಿ ಲಾಕ್ಡೌನ್ ಮಾಡಿಕೊಂಡು ಇಡೀ ಭಾರತ ದೇಶದಂತೆ ಒಂದು ಮನುಷ್ಯ ಲಾಕ್ಡೌನ್ ಮಾಡಿದ್ದಾನೆ. ಒಂದು ಪಾಪ ಒಂದು ಕಾರ್ಮಿಕರು 80% ಅಸಂಘಟಿತ ವಲಯದಲ್ಲಿರುವಂತಹ ಕಾರ್ಮಿಕರು ಎಲ್ಲಿ ಹೋಗ್ಬೇಕು, ಅವರ ಕಷ್ಟ ನಷ್ಟಗಳೇನು, ಅವರು ಪಡುತ್ತಿರುವಂತಹ ನೋವುಗಳೇನು, ಅದಕ್ಕೆ ಸ್ಪಂದಿಸುವುದು ಹೇಗೆ, ಯಾವುದನ್ನೂ ವಿಮರ್ಶೆಗೆ ಒಳಪಡಿಸದೆ ಲಾಕ್ಡೌನ್ ಮಾಡುವುದು ಅಂತ ಹೇಳಿದ್ರೆ ಅದರ ಬಗ್ಗೆ ಬಹಳ ಮಾರ್ಮಿಕವಾಗಿ ಅವರು ಬರೆದಿದ್ದಾರೆ. ಬರೆಯುವಾಗ ಪ್ರತಿಯೊಬ್ಬರನ್ನು ನಾವು ನೋಡಿದಾಗೆ ಡಾಕ್ಟರ್ಸ್ಗಳು, ಪೊಲೀಸರು, ಅಥವಾ ನಾವು ಏನು ಹೇಳ್ತಿದ್ದೇವೆ ಅವರನ್ನು ಈ ಕೊರೋನಾ ವಾರಿಯರ್ಸ್ ಅಂತ ನಾವು ಹೆಸರು ಕೊಡ್ತೇವೆ. ಯಾಕೆಂದ್ರೆ ಈ ಒಂದು ಸರ್ಕಾರದ ನೀತಿಗಳೇ ಹಾಗೆ. ಈ ನಮ್ಮ ಆರ್ಮಿ ಜನಗಳನ್ನು ಅಥವಾ ಸೈನಿಕರನ್ನು ವೈಭವೀಕರಿಸುವುದು, ನಾವು ಸೈನಿಕರ ಒಳಗೆ ಅವರ ಬದುಕನ್ನು ನೋಡಿದಾಗ ಎಷ್ಟೋ ಕೆಳಮಟ್ಟಕ್ಕೆ ಇದೆ ಅಂತ ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ವಾರಿಯರ್ಸ್ ಅಂತ ಹೇಳ್ತಾರೆ. ಪ್ರತಿಯೊಂದು ಈ ಚಂದ್ರ ಪೂಜಾರಿ ಅವರು ಹೇಳಿದ ಹಾಗೆ ಆ ಡಾಕ್ಟರ್ಸ್ಗಳ ಜೀವನ ಕಥೆಗಳು, ಅವರು ಪಡುತ್ತಿರುವ ಭಾವನೆಗಳನ್ನು, ಕಷ್ಟಗಳನ್ನು ಅರ್ಥ ಅವರು ಮಾತನಾಡಿದ್ದಾರೆ ಅದರಲ್ಲಿ. ಆದರೆ ಈ ಸರ್ಕಾರ ವಾರಿಯರ್ಸ್ ಅಂತ ಹೇಳಿಕೊಂಡು ಅವರಿಗೆ ಸೆಲ್ಯೂಟ್ ಹೊಡೆಯುವುದು, ಹೂಮಲೆ ಸುರಿಸುವುದು, ಇದನ್ನೆಲ್ಲ ಒಂದು ಕಾರ್ಯಗಳನ್ನು ಮಾಡಿಕೊಂಡು ಫೋಟೋ ಫಂಕ್ಷನ್ ಅಂತ ತಿಳ್ಕೊಂಡಿದೆ. ಅದು ಬಹಳ ನಾವು ಆಲೋಚನೆ ಮಾಡಬೇಕಾದ್ದು. ಬಹಳ ಚಂದವಾಗಿ 2020 ಲಾಕ್ಡೌನ್ ಮಾಡುವಾಗ ನಾವು ನೋಡಿದ್ದಿದೆ. ದೀಪ ಬೆಳಗಿಸಿ, ಜಾಗಟೆ ಬಾರಿಸಿ, ಗೋ ಕೊರೋನಾ ಅಂತ ಹೇಳಿ ಬೊಬ್ಬೆ ಹೊಡೆಯಿರಿ. ನೋಡಿ, ಅದು 2021ರಲ್ಲಿ ಯಾವ ರೀತಿಯಲ್ಲಿ ಚಕ್ರವ್ಯೂಹದ ರೀತಿಯಲ್ಲಿ ಮರು ಅಪ್ಪಳಿಸಿದೆ. ಅದಕ್ಕೆ ಏನಾದರೂ ಸಿದ್ಧತೆ ಮಾಡಿದ್ದಾರೆ ಇವರು? ಯಾವುದೇ ಒಂದು ವೆಂಟಿಲೇಟರ್ ಎಷ್ಟೋ ತರಿಸಿದ್ದೇವೆ, ಎಷ್ಟೋ ಕೋಟಿಗಟ್ಟಲೆ ತರಿಸಿದ್ದೇವೆ, ಎಲ್ಲಿ ಹೋಯ್ತು? ಆಕ್ಸಿಜನ್, ಈಗ ಜನಗಳಿಗೆ ಆಕ್ಸಿಜನ್ ಇಲ್ಲ, ಬೆಡ್ಗಳು ಇಲ್ಲ, ಮತ್ತೆ ಮೆಡಿಸಿನ್ ಅದಕ್ಕೆ ಬೇಕಾದದ್ದು ಅದು ಇಲ್ಲ, ಚಿತಾಗಾರ ಇಲ್ಲ. ಅದು ಬಿಡಿ, ಈಗ ಬಡವರ ಮನೆಯ ಒಲೆ ಉರಿಯುವುದಕ್ಕಿಂತ ಹೆಚ್ಚು ಚಿತೆಗಳು ಉರಿಯುತ್ತಾ ಇದೆ. ಅದನ್ನು ನಾವು ಆಲೋಚನೆ ಮಾಡಬೇಕು. ಯಾಕೆ ಈ ಪರಿಸ್ಥಿತಿ ಬಂತು? ಸರ್ಕಾರ ತನ್ನ ವೈಫಲ್ಯವನ್ನು ಮರೆಮಾಚಲಿಕ್ಕೆ ಅಥವಾ ವೈಫಲ್ಯವನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ, ಅದನ್ನು ಸರಿಪಡಿಸಲಿಕ್ಕೆ ಹೋಗಲೇ ಇಲ್ಲ. ಅದನ್ನು ಒಂದು ನಾಟಕೀಯ ರೀತಿಯಲ್ಲಿ ವೈಭವೀಕರಿಸಿಕೊಂಡು ಪುನಃ ಕೊರೋನಾ ಬರ್ತದೆ, ಲಾಕ್ಡೌನು, ಪುನಃ ಈಗ ಏನು ಸಿದ್ಧತೆ ಮಾಡಿದ್ದಾರೆ. ಅದನ್ನು ಬಹಳ ಚಂದವಾಗಿ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದಕ್ಕೆ ನಾನು ಧನ್ಯವಾದ ಅರ್ಪಿಸ್ತೇನೆ ನಮ್ಮ ಚಂದ್ರ ಪೂಜಾರಿ ಅವರಿಗೆ. ನಾವೊಂದು ಸಣ್ಣ ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ಒಬ್ಬ ವಾಣಿಜ್ಯ ಉಪನ್ಯಾಸಕನ ನೆಲೆಯಲ್ಲಿ ವಸಂತ ಕುಮಾರ್ ಅವರೇ, ಈ ಒಂದು ಪುಸ್ತಕದಲ್ಲಿ ಅರ್ಥಶಾಸ್ತ್ರದ ಉಪನ್ಯಾಸಕದ ಹಿನ್ನೆಲೆಯಲ್ಲಿ ಚಂದ್ರ ಪೂಜಾರಿ ಅವರು ಒಂದು ಆರ್ಥಿಕ ವ್ಯವಸ್ಥೆಗೆ ಈ ಒಂದು ಲಾಕ್ಡೌನ್ ಯಾವ ರೀತಿಯ ಪೆಟ್ಟು ಕೊಟ್ಟಿತು, ಮತ್ತು ಇವತ್ತಿಗೆ ಕೂಡ ಏನು ನಮಗೊಂದು ಸರಿಯಾದೊಂದು ಹಳ್ಳಿಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಜೊತೆಗೆ ಲಾಕ್ಡೌನ್ಗಿಂತ ಮೊದಲೇ ನಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ಹಂತದಲ್ಲಿತ್ತು ಅನ್ನೋದನ್ನು ಕೂಡ ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಸೊ ಆ ಬಗ್ಗೆ ಕೂಡ ನೀವು ಇಬ್ಬರು ಕೂಡ ಒಂದಷ್ಟು ಮಾತಾಡಬೇಕು. ಸೊ ರವಿಕಿರಣ್ ಪುಣಚ ಅವರೇ, ನಾವು ಮತ್ತೆ ಏನು ಲಾಕ್ಡೌನ್ನ ಅಂಥದ್ದೇ ಒಂದು ಶ್ಯಾಡೋ, ಅಂಥದ್ದೇ ಒಂದು ಛಾಯೆ ಆ ಪರಿಸ್ಥಿತಿಗೆ ಬಂದಿದ್ದೇವೆ. ಸೊ ಆ ಎಲ್ಲ ವಿಚಾರಗಳನ್ನು ನಾವು ಮಾತಾಡೋ ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇನೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ. ಲಾಕ್ಡೌನ್ ಬಗ್ಗೆ ನಮ್ಮ ಮಾತುಕತೆ ಮತ್ತೆ ಮುಂದುವರಿತಾ ಉಂಟು. ಲಾಕ್ಡೌನ್ ಏನು ಈ ಬಾರಿ ಘೋಷಣೆ ಮಾಡಿದ ಲಾಕ್ಡೌನ್ ಅಲ್ಲ, ಕಳೆದ ಬಾರಿಯ ಲಾಕ್ಡೌನ್ನಲ್ಲಿ ಏನು ಲಾಕ್ಡೌನ್ ಬಳಿಕ ನಾವು ಎದುರಿಸಿದಂಥ ಕಷ್ಟ ನಷ್ಟಗಳ ಬಗ್ಗೆ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಲಾಕ್ಡೌನ್ ಅನ್ನುವಂಥ ಒಂದು ಕೃತಿಯನ್ನೇ ಬಿಡುಗಡೆ ಮಾಡಿದ್ದಾರೆ. ಆ ಕೃತಿಯ ಹಿನ್ನೆಲೆಯಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಏನು ಕಳೆದ ವರ್ಷದ ಸನ್ನಿವೇಶ ಮತ್ತೆ ಅದೇನು ಅಂಥದೇ ಒಂದು ಛಾಯೆ ನಮ್ಮ ಎದುರಿಗೆ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಈ ಒಂದು ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. ಈಗ ಏನು ನೈಟ್ ಕರ್ಫ್ಯೂ ಬಗ್ಗೆ ಅಥವಾ ಏನು ಕಠಿಣ ನಿರ್ಬಂಧಗಳ ಬಗ್ಗೆ ಎಲ್ಲ ನಾವು ನೋಡ್ತಾ ಇದ್ದೇವೆ. ಸೊ ಕಳೆದ ಬಾರಿಯ ಲಾಕ್ಡೌನ್ನ
ಪರಿಣಾಮ ಅದು ಎಷ್ಟು ಗಂಭೀರವಾದ ಪರಿಸ್ಥಿತಿ ಉಂಟಾಗಿತ್ತು ಅನ್ನೋದನ್ನು ನಾವು ಈ ಒಂದು ಕೃತಿಯ ಮೂಲಕ ಇವತ್ತು ಮಾತಾಡ್ತಾ ಇದ್ದೇವೆ. ಸೊ ಇಲ್ಲಿ ಚಂದ್ರ ಪೂಜಾರಿ ಅವರೇ, ನಿಮ್ಮ ಬಹುಶಃ ಈ ಒಂದು ಕೃತಿ ಅಥವಾ ಇದನ್ನೊಂದು ದಾಖಲೀಕರಣ ಅಂತಲೇ ಹೇಳ್ಬೋದು, ದಾಖಲೀಕರಣದ ಸ್ವರೂಪದಲ್ಲಿ ಈ ಒಂದು ಕೃತಿ ಉಂಟು. ಬಹುಶಃ ಒಂದು ಒಳ್ಳೆಯ ಪ್ರಯತ್ನ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸಾರ್ವಜನಿಕ ಏನು ನೆನಪುಗಳು ಅಥವಾ ಪಬ್ಲಿಕ್ ಮೆಮರೀಸ್ ವೆರಿ ಶಾರ್ಟ್ ಅಂತ ಹೇಳ್ತೇವೆ. ಇನ್ನೊಂದು ವರ್ಷ ಆಗುವಾಗ ಜನ ಮರೆತು ಬಿಡ್ಬೋದು, ಅಧಿಕಾರಸ್ಥರು ಕೂಡ ಮರೆತು ಬಿಡ್ಬೋದು, ನಾವು ಲಾಕ್ಡೌನೇ ಮಾಡಿರಲಿಲ್ಲ, ಒಂದು ದಿವಸ ಮಾಡಿದ್ದು ಅಷ್ಟೇ ಅಂತ. ಸೊ ಏನು ಕಷ್ಟನೂ ಆಗಲಿಲ್ಲ, ಏನು ನಷ್ಟನೂ ಆಗಲಿಲ್ಲ ಅಂತ. ಬಟ್ ಇಡೀ ಆ ಕಷ್ಟ ನಷ್ಟಗಳು, ಕಳೆದ ಬಾರಿಯ ಲಾಕ್ಡೌನ್ ಮತ್ತು ಆ ನಂತರದ ಅವಧಿಯ ಕಷ್ಟ ನಷ್ಟಗಳ ಬಗ್ಗೆ ಅದು ಆರ್ಥಿಕ ಅಥವಾ ಸಾಮಾಜಿಕವಾಗಿ ಮತ್ತು ಎಲ್ಲ ವರ್ಗದ ಜನ ಎದುರಿಸಿದಂಥ ಕಷ್ಟ ಸಂಕಷ್ಟಗಳ ಬಗ್ಗೆ ಮತ್ತು ಅತ್ಯಂತ ದಿಢೀರಾಗಿ ತೆಕ್ಕೊಂಡ ಒಂದು ನಿರ್ಧಾರಗಳ ಬಗ್ಗೆ ವಿಶ್ಲೇಷಣಾತ್ಮಕವಾಗಿ ಈ ಕೃತಿಯಲ್ಲಿ ಚಂದ್ರ ಪೂಜಾರಿ ಅವರು ಬರೆದಿದ್ದಾರೆ. ಎಸ್, ನಾನು ಈ ಕೃತಿಯಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ನೀವು ಬರೆಯದೆ ಇದನ್ನು ದಾಖಲು ಮಾಡದೆ ಹೋಗಿದ್ದರೆ ನಾವು ಖಂಡಿತವಾಗಿ ಇನ್ನೊಂದು 2 ವರ್ಷ ಆಗುವಾಗ ನಾವು ಲಾಕ್ಡೌನನ್ನು ಕಂಪ್ಲೀಟ್ ಮರೆತು ಬಿಡ್ತೇವೆ. ಲಾಕ್ಡೌನ್ ಅನ್ನೋದು ಮರೆತು ಬಿಟ್ಟರು ಕೂಡ ಆ ಲಾಕ್ಡೌನ್ನ ಸನ್ನಿವೇಶದಲ್ಲಿ ಉಂಟಾದ ಸಮಸ್ಯೆಗಳುಂಟಲ್ಲ, ಆರ್ಥಿಕ ಸಮಸ್ಯೆಗಳು. ಎಸ್, ಇದರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಇದು ಬೇಸಿಕಲಿ ನಾನು ಲಾಕ್ಡೌನ್ ಅಂತ ಹೇಳಿದರೆ ನೋಡಿ, ಈ BJP ಸರ್ಕಾರ ಎಸ್ಪೆಷಲಿ ಈಗಿನ ಪ್ರಧಾನಿಯ ನೇತೃತ್ವದಲ್ಲಿ ತಗೊಂಡ ಆರ್ಥಿಕ ತೀರ್ಮಾನಗಳಿಲ್ಲ, ಇದು ಕೇವಲ ಲಾಕ್ಡೌನಿಗೆ ಸೀಮಿತ ಅಲ್ಲ. ಓಕೆ, ನೀವು ಅದನ್ನು ಎಲ್ಲಿಂದ ಶುರು ಮಾಡಬೇಕು ಅಂತ ಹೇಳಿದರೆ 2016ರಿಂದ ನೋಟ್ ಬಂದಿಯಿಂದ ಶುರು ಮಾಡಬೇಕು. ಓಕೆ, ನೋಟ್ ಬ್ಯಾನ್ ಒಂದು ಫೈನ್ ಮಾರ್ನಿಂಗ್ ಬಂದು ಟಿವಿಯಲ್ಲಿ ಡಿಕ್ಲೇರ್ ಮಾಡಿತ್ತು, ನಾಳೆಯಿಂದ 500 ಮತ್ತೆ 1000 ರೂಪಾಯಿ ನೋಟುಗಳು ಇಲ್ಲ ಅಂತೇಳಿ. ಈ ಪೂರ್ವ ಸಿದ್ಧತೆಗಳು ಇಲ್ಲ, ಏನೂ ಇಲ್ಲದೆ ನಮ್ಮ ದೇಶದ ಇಡೀ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಲ್ಲಿ 86% ಟ್ರಾನ್ಸಾಕ್ಷನ್ಸ್ ಆರ್ ಕರೆನ್ಸಿ ಟ್ರಾನ್ಸಾಕ್ಷನ್ಸ್, ಆನ್ಲೈನ್ ಅಲ್ಲ, ನಗದಿನ ಸ್ವರೂಪದಲ್ಲಿ ನಮ್ಮ ವ್ಯವಹಾರಗಳು ನಡೆಯುತ್ತೆ. ಆಲ್ಮೋಸ್ಟ್ ಮೋರ್ ದನ್ 80. ಅಂಥದ್ರಲ್ಲಿ ಅಷ್ಟು ಕರೆನ್ಸಿಯನ್ನು ನೀವು ಮಾರ್ಕೆಟಿಂದ ಹೊರಗೆ ತೆಗೆದ್ರೆ ಒಬ್ಬ ವ್ಯಕ್ತಿಯ ದೇಹದಿಂದ ನೀವೇನು ಕಪ್ಪು ಹಣ ಎಲ್ಲ ತಿಳ್ಕೊಳ್ಳಿಕ್ಕೆ ಆಗ್ತದೆ ಅಂತ ಹಾಗೆ ತೆಗೆದಂತೆ. ಅದರ ಮೂರ್ಖತನದ ಪರಮಾವಧಿ ಅದು. ನೋಟ್ ಬ್ಯಾನ್ ಮಾಡಿ ಕಪ್ಪು ಹಣ ಅಂತ ಹೇಳಿದ್ರೆ ಕಡೆಗೆ RBI ಕೊಟ್ಟಿದ್ದಲ್ಲ ಅಂಕಿಅಂಶ, 0.5% ಕೂಡ ಏನು ವ್ಯತ್ಯಾಸ ಆಗಲಿಲ್ಲ. ಅದು ಎಲ್ಲ 0.5% ಕೂಡ ಏನು ವ್ಯತ್ಯಾಸ ಎಲ್ಲ ದುಡ್ಡು ಬಂದಿದೆ. ಬಟ್ ಅದರಿಂದ ಭಾರಿ ಮುಖ್ಯ ಆಲೋಚನೆ ಮಾಡಬೇಕಾದ್ರೆ ನೀವು ನೋಟ್ ಬಂದ್ ಮಾಡಿ ಅಷ್ಟು ದೊಡ್ಡ ಹೊಡೆತ ಕೊಟ್ಟಿದೆ ಅಂತ ಹೇಳಿದರೆ ಎಸ್ಪೆಷಲಿ ಸಣ್ಣ ಪುಟ್ಟ ಉದ್ಯಮಿಗಳಿಗೆ, ವ್ಯಾಪಾರಸ್ಥರು, ಉದ್ಯಮಿಗಳಿಗೆ, ದುಡ್ದು ಜನ ಅಂದರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋರು, ಮೋರ್ ದನ್ 80% ಎಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡೋರು, ಅವರ ಬದುಕು ನಿರ್ನಾಮ ಆಯಿತು. ಇದೇ ತೀರ್ಮಾನ ಮಾಡಿದ್ದು ಇದೇ ಪ್ರಧಾನಿ. ಒಂದು ಫೈನ್ ಮಾರ್ನಿಂಗ್ ಟಿವಿ ಎದುರಲ್ಲಿ ಬಂದು, ಈ ಮನುಷ್ಯನಿಗೆ ಏನು ಶೋಕಿ ಗೊತ್ತಿಲ್ಲಪ್ಪ, ಟಿವಿ ಎದುರು ಬಂದು ಒಂದು ಫೈನ್ ಮಾರ್ನಿಂಗ್. ಆಗಲೂ ಎಕ್ಸ್ಪರ್ಟ್ ಅಭಿಪ್ರಾಯ ಕೇಳಿದ್ದಾರೆ ಇದರ ಬಗ್ಗೆ, ಆರ್ಥಿಕ ತಜ್ಞರು ಏನು ಹೇಳಿದ್ದಾರೆ, RBI ಗವರ್ನರ್ ರಾಜನ್ ಇದ್ದಾರಲ್ಲ ಅವರು ಇದನ್ನು ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಸೊ ಅದರಿಂದ ಅವರಿಗೆ ನೆಕ್ಸ್ಟ್ ಟರ್ಮ್ ಕಂಟಿನ್ಯೂ ಆಗಲಿಲ್ಲ. ಒಂದು ವೇಳೆ ಇವರು ಒಪ್ಪಿದ್ದಕ್ಕೆ ಇವ್ರಿಗೆ ಏನು ಕೇಳಲಿಕ್ಕೆ ಇಷ್ಟ ಇದೆ ಅದನ್ನು ಎಕ್ಸ್ಪರ್ಟ್ ಹೇಳಬೇಕು ಇವರಿಗೆ, ಇಲ್ಲದ್ರೆ ಎಕ್ಸ್ಪರ್ಟೇ ಅಲ್ಲ ಅವರು. ಮೊದಲೇ ತೀರ್ಮಾನ ಮಾಡಿಕೊಂಡು ಆಮೇಲೆ ಹೋಗಿ ಎಕ್ಸ್ಪರ್ಟ್ ಹತ್ರ ಕೇಳೋದು, ಅವರು ಅದನ್ನು ಹೇಳಬೇಕು ಅಂತ. ಅಲ್ಲಿಂದ ಎರಡನೇದು ನೀವು GST ಬಂತು. GST ಕೂಡ ನಮ್ಮಂಥ ದೊಡ್ಡ ದೇಶದಲ್ಲಿ ನೀವು GST ಕೆಟ್ಟದಲ್ಲ, ಬಟ್ ಅದನ್ನು ತರಾತುರಿಯಲ್ಲಿ ತಂದದ್ದು. ಅದು ಕೂಡ ಒಟ್ಟು ನಾವು ವಿ ಆರ್ ದ ಫಸ್ಟ್ ಅಂತ ಹೇಳಿದ್ರೆ ಡಿಕ್ಲೇರ್ ಆಗಬೇಕು. ನೀವು ಆಲೋಚನೆ ಮಾಡಿ, ಇಂಥ ದೊಡ್ಡ ದೇಶದಲ್ಲಿ 5 ರೇಟ್ಗಳು, ಎಲ್ಲ ದೇಶದಲ್ಲಿ GST ಬರೋ 1-2 ರೇಟ್ಗಳು ಇರೋದು, 5 ರೇಟ್ಗಳು, 5 ರೇಟ್ GST ಯಾರು ವ್ಯಾಪಾರ ಮಾಡಿದ್ರು, ಯಾವ ರೇಟ್ ಹೇಗೆ ಅಂತೇಳಿ ಅದು ಮತ್ತೆ ಪುನಃ ಕಂಪ್ಯೂಟರೈಸ್ ಆಗಬೇಕು, ಆನ್ಲೈನ್ ಹೋಗಬೇಕು. ಸೊ ಹೀಗಾಗಿ ಅದು ಎರಡನೇ ಹೊಡೆತ ಕೊಟ್ಟಿದೆ. ನೀವು ಮಾರ್ಚ್ 20ಕ್ಕೆ ಲಾಕ್ಡೌನ್ ಘೋಷಣೆ ಆಗ್ದಲ್ಲ, ಮಾರ್ಚ್ ವೇಳೆಗೆ 2016ರಲ್ಲಿ 8.26 ಇದ್ದ GDP ಮಾರ್ಚ್ 20ರಲ್ಲಿ 3.21 ಕುಸಿದಿದೆ. ಅಂದರೆ ಅಷ್ಟೇ ಎಷ್ಟು ಕೆಟ್ಟ ಫಿನಾನ್ಷಿಯಲ್ ಗವರ್ನೆನ್ಸ್ ಅಂತ ಹೇಳಿದರೆ ವಿ ಕಾಂಟ್ ಇಮ್ಯಾಜಿನ್. ಲಾಕ್ಡೌನ್ ಘೋಷಣೆಗೆ ಮೊದಲೇ ಆರ್ಥಿಕ ಪರಿಸ್ಥಿತಿ ಕುಸಿತದಲ್ಲೇ ಇತ್ತು. ಲಾಕ್ಡೌನ್ ಮಾಡಿ ಅದರ ಫಸ್ಟ್ ಕ್ವಾರ್ಟರಲ್ಲಿ -24% ಹೋಗಿದೆ. ಅದೇನು ಆಶ್ಚರ್ಯ ಪಡುವಂಥದ್ದಲ್ಲ. ನೀವಂದ್ರೆ ಆಗ್ಲೇ ನೀವು ದುಡಿ ಬೆಟ್ಟದ ತುದಿಗೆ ತಂದಿಟ್ಟಿದ್ದೀರಿ, ನೆಕ್ಸ್ಟ್ ಪಾತಾಳಕ್ಕೆ ಬೀಳಿಸೋದು ಮಾತ್ರ ಬಾಕಿ ಇತ್ತು, ಅದು ಲಾಕ್ಡೌನ್ ಮಾಡಿದೆ. ಸೊ ಅಲ್ಲಿ ನಾನು ಹೇಳಿದ್ಲ, ಹೇಗೆ ಡಿಮಾನಿಟೈಸೇಷನು ಎಕ್ಸ್ಪರ್ಟ್ ಕನ್ಸಲ್ಟ್ ಮಾಡದೆ ಏಕ್ದಮ್ ಘೋಷಣೆ ಮಾಡಿ ಇಡೀ ಅರ್ಥವ್ಯವಸ್ಥೆಯನ್ನು ಕೊಚ್ಚಿಕೊಂಡು ಹೋಗುವಾಗ ಮಾಡಿದರ, ಅದೇ ರೀತಿ 4 ಗಂಟೆಯಲ್ಲಿ ಲಾಕ್ಡೌನ್ ಘೋಷಣೆ ಮಾಡಿ ಲಕ್ಷಾಂತರ ಕೋಟಿಗಟ್ಟಲೆ ಜನರ ಬದುಕನ್ನು ನಿರ್ನಾಮ ಮಾಡಿದೆ. ಇದು ಆರ್ಥಿಕ ಬದುಕು ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಮತ್ತೆ ಸಮಾಜ ಏನು ಬಂತು, ಸಂಸ್ಕೃತಿ ಏನು ಬಂತು, ಎಲ್ಲ ಅದರ ಮೇಲೆ ನಿಂತಿದೆ. ಸೊ ನನ್ನ ಪ್ರಕಾರ ಇದೊಂದು ಮಾಸ್ಟರ್ ಸ್ಟ್ರೋಕ್. ಯಾವುದಕ್ಕೆ ಮಾಸ್ಟರ್ ಸ್ಟ್ರೋಕ್? ನಮ್ಮ ಅರ್ಥವ್ಯವಸ್ಥೆಯನ್ನು ಕೊಲ್ಯಾಪ್ಸ್ ಮಾಡಲಿಕ್ಕೆ.
ಅವ್ರಿಗೆ ಸರ್ಜಿಕಲ್ ಸ್ಟ್ರೈಕ್ ಎಲ್ಲ ದೊಡ್ಡ ಹುಚ್ಚಿದೆ ಅಲ್ಲ, ಹ್ಮ್. ಇದು ಪ್ರಾಕ್ಟಿಕಲಿ ಸರ್ಜಿಕಲ್ ಸ್ಟ್ರೈಕ್ ಆನ್ ಅವರ್ ಎಕಾನಮಿ. ಇದು ಎಸ್ ಪುಸ್ತಕದಲ್ಲಿ ನೀವು ಅಲ್ಲಿ ಪ್ರಸ್ತಾಪ ಮಾಡ್ತೀರಿ. ಸಂಸ್ಕೃತಿ ಬಗ್ಗೆ ತುಂಬಾ ಮಾತನಾಡುವವರು ಏನು ಈ ರೀತಿಯ ಲಾಕ್ ಡೌನ್ ಮೂಲಕ ಸಂಸ್ಕೃತಿಗೇನೆ ಸಂಸ್ಕೃತಿ ಆಶಯಕ್ಕೇನೆ ಪೆಟ್ಟು ಕೊಟ್ಟರು ಅಂತ. ಹೌದಪ್ಪ, ನಮ್ದು ನಾನು ಹೇಳ್ದಲ್ಲ ಸಂಸ್ಕೃತಿ ಮಹಾನ್ ಸಂಸ್ಕೃತಿ ಅಂದ್ರೆ ಎಲ್ಲಿಯಪ್ಪ? ದೇವಸ್ಥಾನದಲ್ಲಿಯ, ಮಠಗಳಲ್ಲಿಯ, ಅಲ್ಲ ತಿರುಪತಿ ಹುಂಡಿಯಲ್ಲಿ ಸಂಸ್ಕೃತಿ ನೋಡುದ? ಯಾವುದೇ ಮಹಾನ್ ಸಂಸ್ಕೃತಿಯ ಲಕ್ಷಣ ಏನು ಅಂತ ಹೇಳಿದ್ರೆ, ಆ ಸಂಸ್ಕೃತಿಯಲ್ಲೇ ಕಟ್ಟ ಕಡೆಯ ವ್ಯಕ್ತಿಯ ಬೇಕು ಬೇಡನ ಅಂತ ಅಳ್ಕೊಂಡು ನಾಯಕರು ವ್ಯವಹಾರ ಮಾಡೋದು. ಇಲ್ಲಿ ಕಟ್ಟ ಕಡೆ ಬಿಡಿ, ಬಹುತೇಕರ ಬೇಕು ಬೇಡಗಳಿಗೆ 3 ಕಾಸಿನ ಬೆಲೆ ಕೊಡ್ತಾ ಇಲ್ಲ. ಇದೆಂಥ ಸಂಸ್ಕೃತಿ? ಸಂಸ್ಕೃತಿಯ ನಾನು ಹೇಳಿದಲ್ಲ, ಗಾಂಧೀಜಿ ಹೇಳಿದಾಗೆ ಒಂದು ಲಿಟ್ಮಸ್ ಟೆಸ್ಟ್ ಏನು ಅಂತ ಹೇಳಿದರೆ, ಒಂದು ಸಮಾಜದಲ್ಲಿರೋ ಕಟ್ಟ ಕಡೆಯ ವ್ಯಕ್ತಿಯ ಆಶಯ ಏನು ಅಂತೇಳಿ, ಅದು ಯಾವ ಸಮಾಜದಲ್ಲಿ ಅದಕ್ಕೆ ಗೌರವ ಇದೆ, ಅದಕ್ಕೆ ಆದ್ಯತೆ ಇದೆ, ಅಂಥ ಸಮಾಜ ಒಂದು ಉನ್ನತ ಸಮಾಜ, ಉನ್ನತ ಸಂಸ್ಕೃತಿ ಅಂತ ಹೇಳ್ಬೋದು. ಇಲ್ಲಿ ಎಲ್ಲಿದೆ ಸ್ವಾಮಿ? ಇಲ್ಲಿ ಉಳ್ಳವರ ಆಸಕ್ತಿಗಳು ಮಾತ್ರ ಇದೆ. ಉಳ್ಳವರದ್ದು ಮಾತ್ರ, ಹೌದು, ಉಳ್ಳವರ ವಿಚಾರಗಳನ್ನು ಮಾತ್ರ ಮಾತಾಡ್ತಾರೆ. ಮಾಧ್ಯಮಗಳಲ್ಲಿ, ನೀವು ಸಿನಿಮಾಗಳಲ್ಲಿ ಎಲ್ಲಿ ನೋಡಿ ಅವರದ್ದು ಆಸಕ್ತಿಗಳು ಮಾತ್ರ ಇದೆ. ಎಸ್ 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 ಇದು ಡಾಕ್ಟರ್ ವಸಂತ್ ಕುಮಾರ್ ಅವರೇ, ಎಸ್ ನೀವೊಂದು ಅರ್ಥಶಾಸ್ತ್ರೀಯ ಅಥವಾ ಎಕನಾಮಿಕ್ಸ್ ಹಿನ್ನೆಲೆಯಲ್ಲಿ ಈ ಕೃತಿಯನ್ನು ನೀವು ನೋಡಿದಾಗ ಏನು ಹೇಳ್ತೀರಿ? ವರ್ಷಕ್ಕೆ ಒಳಪಡಿಸುವುದು ಅಂತ ಹೇಳಿದ್ರೆ, ನಮ್ಮಲ್ಲಿ 2014 ಮೊದಲು ಒಂದು ಯಾವ ಸರ್ಕಾರ ಇತ್ತು, 2014 ನಂತರ ಒಂದು ಯಾವ ಹೊಸ ಭಾರತ ನಿರ್ಮಾಣ ಆಯಿತು ಅಂತ. 2014 ಮೊದಲು ಇದ್ದ ಸರ್ಕಾರಗಳೆಲ್ಲ ಜನಸಾಮಾನ್ಯರ ಪರವಾಗಿತ್ತು. ಆದರೆ 2014 ನಂತರ ದೇಶ ಅಂತ ಹೇಳಿದ್ರೆ ಭೂಮಿ, ಮಣ್ಣು, ಬಾರ್ಡರ್, ಸೈನಿಕರು, ಈ ರೀತಿಯ ಭಾವನೆಗಳು. ಜನರ ಬೇಡ, ಅವರಿಗೆ ಜನಸಾಮಾನ್ಯರು ಬೇಡ, ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುವ ಅಗತ್ಯವೂ ಬೇಡ ಅವರಿಗೆ. ಅವರಿಗೆ ಬೇಕಾದ್ದು ಈ ಮಣ್ಣು ಅಂದ್ರೆ ಅಖಂಡ ಭಾರತ. ನಾವು ಅಖಂಡ ಭಾರತವನ್ನು ತುಂಡು ತುಂಡು ಮಾಡಿದ್ದೇವೆ, ಇದನ್ನೇ ಮಾತನಾಡಿಕೊಂಡು ಮತ್ತೆ ನಮ್ಮ ನೆರೆಹೊರೆಯ ದೇಶಗಳನ್ನು ದ್ವೇಷಿಸಿಕೊಂಡು, ಪಾಕಿಸ್ತಾನ ಇದನ್ನು ಹೇಳಿಕೊಂಡು ಆರ್ಥಿಕತೆಯ ಬಗ್ಗೆ ಚೂರು ಕೂಡ ಮಾತನಾಡಲಿಲ್ಲ. ಯಾರೋ ಒಬ್ಬ ಫಿಲ್ಮ್ ಆಕ್ಟರ್, ಯಾರೋ ಒಬ್ಬ ಕ್ರಿಕೆಟ್ ಪ್ಲೇಯರ್ಗೆ ಸ್ವಲ್ಪ ನೋವಾದರೆ ಇವರ ಹೃದಯ ಮಿಡಿಯುತ್ತದೆ, ಮನ ಕರಗ್ತದೆ, ಟಿವಿಯಲ್ಲಿ ಆದಷ್ಟು ಬೇಗ ಗುಣಮುಖರಾಗುವಂತ ಬರೀತಾರೆ. ನಾವು ಈಗ ಈ ಗೋಧ್ರಾ ಗಲಾಟೆಯಿಂದ ಶುರುವಾಗಿ ಇವರು ಹೇಳಿದಾಗೆ ನೋಟು ಬ್ಯಾನ್, ಆನಂತರ ಈ ಲಾಕ್ಡೌನು, ಆನಂತರ ಈಗ ರೈತರ ಸಮಸ್ಯೆ, ಸಾವಿರಾರು ರೈತರು ಆತ್ಮಹತ್ಯೆ ಮಾಡಿಕೊಂಡರು. ಒಂದಾದರೂ ಒಂದು ಪ್ರಧಾನಮಂತ್ರಿ ಆದವರು ಟ್ವೀಟ್ ಮಾಡಿದಾರಾ? ಜನಸಾಮಾನ್ಯರ ಬಗ್ಗೆ ಸ್ಪಂದಿಸಿದ್ದಾರಾ? ನಾವು ಅದನ್ನು ಮಾತನಾಡೋದು ಯಾಕೆ ಅಂತ ಹೇಳಿದ್ರೆ, ಇವರು ಮಾತನಾಡ್ತಾರೆ ಪ್ರತಿಯೊಂದು ವಿಷಯದಲ್ಲಿಯೂ ಹೋಗಿ ಒಂದು ಪ್ರಧಾನಿ ಅಂತ ಹೇಳಿದ ಕೂಡಲೇ ಅವರಿಗೆ ಒಂದು 40% ಓಟ್ ಸಿಗಲಿ, ಯಾರೇ ಆಗಲಿ ದೇಶದ ಪ್ರಧಾನಿ ಅಂತ ಹೇಳಿದ್ರೆ ಎಲ್ಲರೂ ಗೌರವಿಸಬೇಕು. ಆದರೆ ಒಂದು ಚುನಾವಣೆ ಬಂದ ಕೂಡಲೇ ಒಂದು ಪಕ್ಷದ ಅಧ್ಯಕ್ಷನ ನೆಲೆಯಲ್ಲಿ ಮಾತನಾಡಿದ ಹಾಗೆ, ಒಂದು ಖಾಲಿಪೋಲಿ ಎಲ್ಲಿಯೋ ಒಂದು ಮಾತನಾಡಿದ ಹಾಗೆ, ಈಗ ವಿರೋಧ ಪಕ್ಷಗಳನ್ನು ದ್ವೇಷಿಸಿಕೊಂಡು ಮಾತನಾಡಿ ಇಂಥ ಒಂದು ನೆಲೆಗಟ್ಟಿನಲ್ಲಿ ಮಾತನಾಡುವ ಪ್ರಧಾನಿಯನ್ನು ನಾವು ಗೌರವಿಸಬೇಕು ಅಂತ ಒತ್ತಡ ತರುವುದು ಬಹಳ ಕಷ್ಟದ ಕೆಲಸ ಅಂತ ಹೇಳ್ತೇನೆ. ಇವರಿಗೆ ಜನಸಾಮಾನ್ಯರ ಕಷ್ಟದ ಬಗ್ಗೆ ಸ್ಪಂದಿಸಬೇಕಾದ್ರೆ ರೈತರು, ಕಾರ್ಮಿಕರು, ಅಥವಾ ಈ ಲಾಕ್ಡೌನ್ ಸಮಯದಲ್ಲಿ ಸಾವಿರಾರು ಜನ ಪಡೆದಿರುವಂತಹ ಕಷ್ಟ ನಷ್ಟಗಳು ಏನು, ಮೊನ್ನೆ ಅವರು ಸ್ವಲ್ಪ ಸ್ಪಂದಿಸಿದರು ಅಂತ ಹೇಳ್ತೇವೆ. ಲಾಕ್ಡೌನ್ ಅಂದ್ರೆ ಕೊನೆಯ ಅಸ್ತ್ರ. ಇದು ಕೇವಲ ನಾನು ಏನು ಒಳ್ಳೆಯದಕ್ಕಾಗಿ ಅವರು ಹೇಳಿದ್ದು ಅಂತ ಹೇಳುವುದಿಲ್ಲ, ಯಾಕಂದ್ರೆ ಕೊನೆಯ ಅಸ್ತ್ರ. ಅದರ ಮೊದಲು ನಮ್ಮ ಯಡಿಯೂರಪ್ಪ ಆಲೋಚನೆ ಮಾಡಿದ್ದ ಲಾಕ್ಡೌನ್ ಮಾಡುವುದೇ ಅಂತ, ಆದರೆ ಸ್ವಲ್ಪ ಬದಲಾವಣೆ ತಂದ್ರು ಅವರ ಮಾತಿನಿಂದ ರಾತ್ರಿ ಹೊತ್ತಿಗೆ ಆಗುವಾಗ. ಆದರೆ ಇವರ ಕೆಲವರು ಹೇಳ್ತಿರುವ ಹಾಗೆ ಆ ಒಂದು ನಾಗರಿಕ ಸೇವೆಯಲ್ಲಿರುವಂತಹ ಅಧಿಕಾರಿಗಳು ವರ್ತಿಸುವ ರೀತಿ, ನೀತಿಗಳು ಲಾಕ್ಡೌನ್ ಸಮಯದಲ್ಲಿ ಬಡವರ ಬಗ್ಗೆ ಸ್ಪಂದಿಸುವಂತೆ ಇಲ್ಲ. ಮತ್ತೆ ಆರ್ಥಿಕತೆ ಕುಸಿತಕ್ಕೆ ನಮ್ಮ ಕರ್ನಾಟಕದಲ್ಲಿ ನಾನು ಹೇಳುವುದಾದರೆ ಬಹಳಷ್ಟು ಕಾರಣಗಳು. ಈ ನಮ್ಮ ಆದಾಯದಲ್ಲಿ ಹೋಗುವಂತ ಕೇಂದ್ರ ಸರ್ಕಾರಕ್ಕೆ ಹೋಗುವಂತ ತೆರಿಗೆಯ ಪಾಲಿನಲ್ಲಿ ನಮಗೆ ಒಂದು 10% ಕೂಡ ಕೊಡುವುದಿಲ್ಲ. 25 ಮಂದಿ ಎಂಪಿಗಳು ಇದ್ರೂ ಸಹ ಒಂದು ವಾಯ್ಸ್ ತೆಗೆಯುವುದಿಲ್ಲ. ನಮ್ಮ ಆರ್ಥಿಕತೆ ಕರ್ನಾಟಕದಲ್ಲಿ ಕಂಪ್ಲೀಟ್ ಕುಸಿದದ್ದು. ನಾವು ಕೊಟ್ಟಂತಹ ಪಾಲಿನಲ್ಲಿ ಒಂದು ನಮಗೆ ಸಮ ಪಾಲನ್ನು ಕೊಡ್ತಿದ್ರೆ ನಾವೇನು ಭಿಕ್ಷೆ ಕೇಳುವುದಲ್ಲ, ನಾವು ಕೊಟ್ಟ ಪಾಲಿನಲ್ಲಿ ಅವರಿಗೆ ಪಾಲು ಕೊಡ್ಲಿ. ಈಗ ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡಿನಿಂದ 75% ಕೇಂದ್ರಕ್ಕೆ ಹೋಗ್ತದೆ.
ಆದರೆ ಹೆಚ್ಚಿನ ಪಾಲನ್ನು ಈ UP ಬಿಹಾರಗಳಿಗೆ ಅವರು ತೊಡಗಿಸ್ತಾರೆ. ಕರ್ನಾಟಕಕ್ಕೆ ಸಮ ಪಾಲನ್ನು ಕೊಡಲಿಲ್ಲ, ಅಥವಾ ಈ ದಕ್ಷಿಣದ ರಾಜ್ಯಗಳಿಗೆ ಕೊಡಲಿಲ್ಲ. ಅದರಿಂದ ಆರ್ಥಿಕ ಕುಸಿತ, ಇವರು ಹೇಳಿದ ಹಾಗೆ ಲಾಕ್ಡೌನ್ ಆರ್ಥಿಕ ಕುಸಿತ ಮೊದಲೇ ಆಗಿದೆ. ಬೆಟ್ಟದ ತುದಿಗೆ ತಂದು ನಿಲ್ಲಿಸಿದ್ದಾರೆ. ಈಗ ದೂಡುವುದೊಂದು ಬಾಕಿ. ಅದು ಆದರೆ ಜನಸಾಮಾನ್ಯರ ಬದುಕು ಭಾವನೆಗಳಿಗೆ ಸ್ಪಂದಿಸುವಂತೆ ಸಾಧ್ಯವೇ ಇಲ್ಲ. ಬಹುಶಃ ಆ ಎಲ್ಲ ವಿಚಾರಗಳನ್ನು ಈ ಕೃತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಸ್, ಇದು ರವಿಕಿರಣ್ ಪುಣಚ ಅವರೇ. ಎಸ್, ನಾವು ಕಳೆದ ಬಾರಿಯ ಲಾಕ್ಡೌನ್ನಿಂದ ಬಹುಶಃ ಆ ಒಂದು ಪ್ರೊಫೆಸರ್ ಅವರು ಉಲ್ಲೇಖ ಮಾಡಿದ ಮಾತು ಯಾತನೆ, ಆ ಯಾತನೆಯಿಂದ ಬಹುಶಃ ನಾವು ಇನ್ನೂ ಕೂಡ ಹೊರಗೆ ಬಂದಂತೆ ಕಾಣಿಸ್ತಾ ಇಲ್ಲ. ಖಂಡಿತವಾಗಿಯೂ ಇಲ್ಲ. ಇದು ಏನೀಗ ಸಂಸ್ಕೃತಿ ಬಗ್ಗೆ ಈಗಾಗಲೇ ಅವರು ಚಂದ್ರ ಪೂಜಾರಿ ಅವರು ಪ್ರೊಫೆಸರ್ ಮಾತಾಡಿದರು. ಸಂಸ್ಕೃತಿಯ ಮೇಲೆ, ಈ ದೇಶದ ಸಂಸ್ಕೃತಿಯ ಮೇಲೆ ದೊಡ್ಡ ಹೊಡೆತ. ಒಂದು ದಿನ ಒಂದು ಹೊತ್ತು ಪೂಜೆ ತಪ್ಪಬಾರದು ದೇವಸ್ಥಾನದಲ್ಲಿ, ಕೆಲವೊಂದು ದೇವಸ್ಥಾನದಲ್ಲಿ ಒಂದು ದಿನ ಅಲ್ಲ, ಒಂದು ಹೊತ್ತಿನ ಪೂಜೆ ಆ ಸಮಯಕ್ಕೆ ಸರಿ ಆಗಲೇಬೇಕು. ಆಗದೇ ಇದ್ರೆ ಶಾಪ ಅಂತ ನಾವೆಲ್ಲ ನಂಬಿಸ್ಕೊಂಡು ಒಂದು ನಂಬಿಕೆ. 2.5 ತಿಂಗಳು 2.25 ತಿಂಗಳು ಬಾಗಿಲೇ ತೆಗಿಲಿಲ್ಲ. ಆ ಶಾಪ ನಮಿಗೋ ಅಲ್ಲ ಮುಚ್ಚಿಸಿದವರಿಗೋ? ಸರ್, ಶಾಪ ನಮಿಗೋ ಜನತೆಗೋ ಅಲ್ಲ ಅದನ್ನು ಮುಚ್ಚಿಸಿದವರು? ನಾನು ಪ್ರಾರಂಭದಲ್ಲಿ ಹೇಳಿದೆ, ಅಪ್ರಬುದ್ಧ ಒಬ್ಬ ನೇತಾರ ನಮ್ಮ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಈಗ ಹಿಂದಿಂದ ಕೂಡ ನಮ್ಮ ಆರ್ಥಿಕ ಸ್ಥಿತಿ ಬಗ್ಗೆ ಈಗ ಬಹಳ ಹಿರಿಯರು ಮಾತಾಡಿದರು. ನಾವು ₹1 ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ವಾಪಸ್ ಅವ್ರು ಕೊಡೋದು 51 ಪೈಸೆ. ಯಾಕಂದರೆ ಈ ದೇಶದಲ್ಲಿ ಎಲ್ಲ ರಾಜ್ಯಗಳನ್ನು ಸಮಾನವಾಗಿ ನೋಡ್ತವಂಥ ಒಂದು ದೇಶ ಇದೆ. ಯಾಕೆಂದರೆ ಅಭಿವೃದ್ಧಿಯಲ್ಲಿ ಹಿಂದೆ ಇರತಕ್ಕಂಥ ರಾಜ್ಯಗಳಿಗೆ ಹೆಚ್ಚು ಅಲ್ಲಿ ಆರ್ಥಿಕ ಸಹಾಯವನ್ನು ಕೊಡಬೇಕು ಅಂತೇಳಿ ನಮಗೆ ₹1ಗೆ 51 ಪೈಸೆ ನಮಗೆ ವಾಪಸ್ ಕೊಡ್ತಾರೆ. ಆದರೆ ಉತ್ತರ ಪ್ರದೇಶ ಅಂತ ರಾಜ್ಯಗಳಿಗೆ ಅವರು ₹1 ಕೊಟ್ಟರೆ ₹1.50 ಪೈಸೆ ಅವರಿಗೆ ಮತ್ತೆ ಕೇಂದ್ರ ಸರ್ಕಾರದ ವಾಪಸ್ ಕೊಡ್ತಕ್ಕಂಥದ್ದು. ಮತ್ತು ಇನ್ನೂ ಹಿಂದುಳಿದ ರಾಜ್ಯಗಳಿದ್ರೆ ಅವನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ದೃಷ್ಟಿ ಒಂದು ಒಕ್ಕೂಟ ವ್ಯವಸ್ಥೆ ನಡೀತಾ ಇತ್ತು. ಈಗಾಗಲೇ ಅವರು ಪ್ರಸ್ತಾಪ ಮಾಡಿದಾಗ GST ತಂದರು. 40,000 ಕೋಟಿ ನಮ್ಮ ರಾಜ್ಯಕ್ಕೆ ಕೊಡಬೇಕಾದನ್ನು ಕೊಡಲಿಲ್ಲ. ಕೇಳಲಿಕ್ಕೆ ಹೋದ್ರೆ ನೀವು ಸಾಲ ತಗೊಳ್ಳಿ ಅಂತ ಹೇಳ್ತಾರೆ. ನೀವು ಸಾಲ ತಗೊಳ್ಳಿ ಅಂತ ಈಗಾಗಲೇ ವಸಂತ್ ಕುಮಾರ್ ಸರ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. 25 ಜನ ಆಡಳಿತಾರೂಢ MP ಗಳಿದ್ದಾರೆ. ಬಹುಶಃ ಅವರೆಲ್ಲ ಷಂಡ್ರ ಅಂತ ಕಾಣ್ತದೆ. ಯಾಕಂದ್ರೆ ಸ್ವಲ್ಪ ಕಠಿಣ ಪದ ಅವ್ರು ಬಳಕೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾನಂತೂ ನನಗೆ ಯಾವುದು ಬೌಂಡಿಂಗ್ ಇಲ್ಲ, ನಾನು ಯಾವುದೇ ಸರ್ಕಾರಿ ಸಂಬಳನೂ ತಗೊಳ್ತಾ ಇಲ್ಲ, ನಾನು ನನ್ನ ಸ್ವಂತ ದುಡಿ ಮೇಲೆ ಜೀವನ ಮಾಡ್ತಾ ಇದ್ದೇನೆ. ಬಹುಶಃ ಇದನ್ನು ಹಲವಾರು ಬಾರಿ ನಾವು ಸಾರ್ವಜನಿಕ ಸಭೆಗಳನ್ನು ಕೂಡ ಹೇಳಿದೆ, ನೀವು ಷಂಡ್ರ ಅಲ್ಲ ಅಂತ ಪ್ರೂವ್ ಮಾಡಿ. ಅವರು ಅದನ್ನು ಮಾತಾಡ್ತಾ ಇಲ್ಲ. ಅವರು ಭಾವನಾತ್ಮಕ ವಿಚಾರವನ್ನೇ ಮಾತಾಡ್ತಾರೆ. ಕಾಶ್ಮೀರದ ವಿಚಾರ ಮಾತಾಡ್ತಾರೆ, ಪಾಕಿಸ್ತಾನದ ವಿಚಾರ ಮಾತಾಡ್ತಾರೆ, ಪುಲ್ವಾಮಾ ಮಾತಾಡ್ತಾರೆ. ಈಗ ವಾರಿಯರ್ಸ್ ಅಂತ ಮಾಡಿದರು, ಅವರು ವಾರಿಯರ್ಸೇ. ಈಗ ಇಲ್ಲಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಕ್ಕೆ ಕೊರೋನಾ ಬಂದಾಗ ವಾರಿಯರ್ಸ್ ಅಂತ ಮಾತಾಡಿದರು. ಭಾಳ ಫೋಟೋಗಳನ್ನು ಕೊಟ್ಟರು, ಬಹಳ ಡಿಬೇಟ್ ಆಯಿತು. ಸರ್ಕಾರ ಏನು ಗೌರವ ಕೊಡ್ತದಲ್ಲಪ್ಪ ಬಿಡ್ದವರಿಗೆ, ನಾವು ಕೂಡ ಸ್ವಲ್ಪ ಈ ನೋವಲ್ಲೂ ಕೂಡ ಸಮಾಧಾನ ತಂದುಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಆದರೆ 18 ತಿಂಗಳು ಸಂಬಳ ಕೊಡೋ ಯೋಗ್ಯತೆ ಇಲ್ಲ ಇವರಿಗೆ. ಎಸ್, ಅದನ್ನು ಈ ಪುಸ್ತಕದಲ್ಲೇ ಲಾಕ್ಡೌನ್ ಕೃತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ 2000 ಅದು ಆಶಾ ಕಾರ್ಯಕರ್ತರು ಇರ್ಬೋದು, ಅಥವಾ ಆರೋಗ್ಯ ಇಲಾಖೆಯವರು ಇರ್ಬೋದು, ಅಥವಾ ವೈದ್ಯರುಗಳೇ ಇರ್ಬೋದು, ಹೇಳ್ತಾರೆ ನಮಗೆ ನೀವು ಚಪ್ಪಾಳೆ ತಟ್ಟುವುದು, ಹೂಮಳೆ ಸುರಿಸುವುದೆಲ್ಲ ಬೇಕಾಗಿಲ್ಲ, ನಮಗೆ ಕೊಡಬೇಕಾದ ಸೌಲಭ್ಯಗಳನ್ನು ಕೊಡಿಸ್ತೇ ಸಾಕು ಅಂತ. ಅಲ್ಲ, ಅವ್ರಿಗೆ ಹಿಂದೆ ಕೊಡ್ತಾ ಇರ್ಬೇಕಾದನ್ನು ಇನ್ನು ಹೆಚ್ಚುವರಿ ಕೇಳ್ತಾರೆ, ಅದು ಬಿಡಿ, ಕೊಡಬೇಕಾದನ್ನೇ ಕೊಡ್ಲಿಲ್ಲ, ಬಾಕಿ ಉಳಿಸ್ಕೊಂಡಿದ್ದಾರೆ. ಕೊಡಬೇಕಾದನ್ನೇ ಕೊಡ್ಲಿಲ್ಲ, ವರ್ಷಾನುಗಟ್ಟಲೆ ಬಾಕಿ ಉಳಿಸಿಕೊಂಡಿದ್ದಾರೆ. ಇವರು ಕಳೆದ ವರ್ಷದ ಲಾಕ್ಡೌನ್ನಲ್ಲಿ ಅಪಪ್ರಬುದ್ಧತೆ ಇವರಿಗೆ ಗೊತ್ತಿಲ್ಲ ಆಯಿತು, ಇವ್ರಿಗೆ ಆಡಳಿತ ಮಾಡಲಿಕ್ಕೆ ಬರೋದಿಲ್ಲ, ಕ್ಷಮಿಸುವ. ಈಗ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದಾರಲ್ಲ, ಎರಡನೇ ಬಾರಿ ಲಾಕ್ಡೌನ್ ಅಲ್ಲದೆ ಬೇರೆ ಪರ್ಯಾಯ ವಿಧಿ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಅಂದ್ರೆ ಈ ದೇಶದ ಒಟ್ಟು ಜನತೆಯನ್ನು ಮೂರ್ಖರನ್ನಾಗಿ ಮಾಡಿಸತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರಾ? ಈಗ ಪ್ರಶ್ನೆ ಇರುವಂತದ್ದು, ಕಳೆದ ಬಾರಿಯ ಲಾಕ್ಡೌನ್ ನಿಂದ ಪಾಠ ಕಲಿತಿದಾರೋ ಇಲ್ವೋ ಅನ್ನುವಂಥದ್ದು. ಅಲ್ಲ, ಜನರಿಗೆ ಪಾಠ ಕಲಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಜನರಿಗೆ ಪಾಠ ಕಲಿಸಬೇಕಂತ. ಹೌದು, 4 ಬಾರಿ ಸರ್ಕಾರದ ವಿರುದ್ಧ ಜನರು ದನಿ ಎತ್ತಬಾರದು. ಆ ದನಿಯನ್ನು ಅಡಗಿಸ್ಬೇಕು ಅಂತಾದ್ರೆ 2ನೇ ಅಲೆ ತರಬೇಕೀಗ. 2ನೇ ಅಲೆಯನ್ನು ಈಗ ತೋರಿಸ್ತಕ್ಕಂಥ ಅದಕ್ಕೆ. ಇಲ್ಲಿ ಕರೋನಾ ಅಲ್ಲ ಸರ್ ಇಂಪಾರ್ಟೆಂಟು. ಕರೋನಾದ ಹೆಸರಲ್ಲಿ ಯಾವಾಗ ಇವರು ಅವರನ್ನ ಕ್ವಾರಂಟೈನ್ ಮಾಡ್ತಾರೆ, ಆಗ ಅರ್ಧ ಜೀವ ಹೋಗಿರ್ತದೆ. ಅರ್ಧ ಜೀವ ಆಗ್ಲೇ ಭಯಕ್ಕೆ ಹೋಗಿರ್ತದೆ. ಈ ಮಾಧ್ಯಮಗಳಂತೂ
ಇದನ್ನು ಬಿತ್ತರಿಸತಕ್ಕಂಥ ರೀತಿಯನ್ನು ನೋಡಿದರೆ ಕೊರೋನಾ ಮರಣ ಮೃದಂಗ ಮರಣ ಮೃದಂಗ ಏನೆಲ್ಲೋ ಶಬ್ದಗಳನ್ನು ಬಳಕೆ ಮಾಡ್ತಾರೆ. ಬಹುಶಃ ಇವರು ಸಿದ್ಧತೆಗಳು, ಈಗ ವೆಂಟಿಲೇಟರ್ಸ್ ಇಲ್ಲ, ಬೇಕಾದ ವ್ಯವಸ್ಥೆಗಳಿಲ್ಲ, ಆಕ್ಸಿಜನ್ ಇಲ್ಲ. ಏನು 2014 ಮೊದಲು ಗುಜರಾತ್ ಮಾದರಿ ಅಂತ ಹೇಳ್ತಾ ಇದ್ರು, ಅದು ಇವತ್ತು ನಮ್ಮ ಕಣ್ಣ ಮುಂದೆ ಪ್ರಜ್ವಲಿಸ್ತಾ ಇದೆ. ಕಣ್ಣ ಮುಂದೆ ಪ್ರಜ್ವಲಿಸ್ತಾ ಉಂಟಾ ಹೌದು. ಗುಜರಾತ್ ಮಾತ್ರ? ಹೌದು. ಏನದು ಕಳೆದ ಬಾರಿ ಲಾಕ್ಡೌನ್ ಮೊದಲು ಚಪ್ಪಾಳೆ ತಟ್ಟಿ ದೀಪ ಬೆಳಗಿಸಿ ಹೇಳ್ತಿದ್ರು. ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ದೀಪ ಗುಜರಾತ್ನಲ್ಲಿ ಬೆಳಗ್ತಾ ಇದೆ, ಚಿತೆಯ ರೂಪದಲ್ಲಿ. ಅವ್ರ ಪರವಾಗಿ ಇವತ್ತು ಕೂಡ ಮಾತಾಡ್ತಾರಲ್ಲ, ಇಲ್ಲಿ ಗಾಜಿಯಾಬಾದ್ UPಯಲ್ಲಿ ಕೂಡ ಬಹಳ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯನ್ನ ಬಹಳ ಚೆನ್ನಾಗಿ ಬಿಂಬಿಸ್ತಾರಲ್ಲ, ಅಂತ ಮುಖ್ಯಮಂತ್ರಿ ನಮಗೆ ಬೇಕಿತ್ತು, ಯಡಿಯೂರಪ್ಪ ಯಾಕೆ ಅಂತ ಕೂಡ ಮಾತಾಡ್ತಾರಲ್ಲ. ಅಲ್ಲಿ ಇವತ್ತು ಏನು ಪ್ರಜ್ವಲಿಸಿರುವಂಥದ್ದು, ಜನರ ಚಿತೆಯ ಮೇಲೆ ಸರ್ಕಾರ ನಡೆಸ್ತಾ ಇದ್ದಾರೆ ಇವರು. ಈ ದೇಶದ ಜನತೆಯ ಚಿತೆಯ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ಇಂಥವರನ್ನ ಮತ್ತೆ ಮನೆ ಕಳಿಸತಕ್ಕಂಥ ತೀರ್ಮಾನ ಜನತೆ ಮಾಡಬೇಕಾಗಿದೆ. ಎಸ್ 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 ಈ ನಡುವೆ ಈ ಪುಸ್ತಕದಲ್ಲಿ ಕೇವಲ ಒಂದು ಪಾಸಿಂಗ್ ಲೈನ್ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ. ಎಡಪಕ್ಷಗಳು ಮೀನ್ಸ್ ಏನು ಕೇರಳವನ್ನು ಉಲ್ಲೇಖ ಮಾಡಿ ಲಾಕ್ಡೌನ್ನ ಒಂದು ಸನ್ನಿವೇಶವನ್ನು ಎದುರಿಸಿಕೊಂಡು ತಕ್ಕ ಮಟ್ಟಿಗೆ ಒಳ್ಳೆಯ ಏನು ಆಡಳಿತ ಅಥವಾ ವ್ಯವಸ್ಥೆಯನ್ನು ಕೊಟ್ಟಿದ್ದರೆ ಅದು ಕೇರಳದಂಥ ರಾಜ್ಯ ಮಾತ್ರ ಅಂತ. ಖಂಡಿತವಾಗಿಯೂ ನಾವು ಕೇರಳ ರಾಜ್ಯದ ಮುಖ್ಯಮಂತ್ರಿ ಪಿಣರಾಯಿ ವಿಜಯರನ್ನು ಅಭಿನಂದಿಸಬೇಕು. ಅವರು ಪ್ರಥಮತ 20,000 ಕೋಟಿ ರೂಪಾಯಿ ಪ್ಯಾಕೇಜನ್ನು ಕರೋನಾ ಸಂದರ್ಭದಲ್ಲಿ ಬಡವರು ಮತ್ತು ದುಡಿಯೋ ವರ್ಗ ಅವರ ಜೀವನೋಪಾಯಕ್ಕೆ ತೊಂದರೆ ಆಗಬಾರ್ದು, ಮತ್ತು ಅದಕ್ಕೆ ಏನು ಆಗ ಆರೋಗ್ಯ ಸಚಿವರು ಒಬ್ಬರು ಮೇಡಮ್ ಶೈಲಜಾ ಟೀಚರ್ ಅವರು ಬಹಳ ಕೆಲಸ ಮಾಡಿದರು. ಅಲ್ಲಿ ಎಡಪಕ್ಷ ಅದು ಅಂತ ನಾವು ಮಾತಾಡ್ತಾ ಇಲ್ಲ. ಅಂತೂ ಆ ಸರ್ಕಾರ, ಪಿಣರಾಯಿ ವಿಜಯ ನೇತೃತ್ವದ ಕೇರಳ ರಾಜ್ಯ ಸರ್ಕಾರ ಕೊರೋನಾವನ್ನು, ಈ ಒಂದು ಸಂಕಷ್ಟವನ್ನು ಏನು ಜನರನ್ನು ದೂರ ಮಾಡಲಿಕ್ಕೆ ಬಹಳ ಒಳ್ಳೆ ರೀತಿಯ ಪ್ರಯತ್ನವನ್ನು ಮಾಡಿದೆ. ಈಗ ಕಳೆದ ಬಾರಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತಲ್ಲ ಸರ್, 20 ಲಕ್ಷ ಕೋಟಿ ಇದು ಪ್ಯಾಕೇಜ್ ಇಡೀ ದೇಶಕ್ಕೆ ಅಂತ. ಸರ್ ಅದು ಕನ್ನಡಿಯೊಳಗಿನ ಗಂಟು ಅಲ್ವಾ ಸರ್? ವಸಂತ್ ಕುಮಾರ್ ಅವರು ಯಾರಿಗಾದ್ರೂ ಬಂದ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಉಂಟಾ? ಅದನ್ನು ಒಬ್ಬ ನಮ್ಮದನ್ನು ಯಾವ ರೀತಿಯಲ್ಲಿ ಅದನ್ನು ಹೇಳಬೇಕಾದ್ರೆ ತೃಪ್ತಿ ಗಿಲಾಡ ಅವರು ಒಂದು ನಾವೀಗ ಟಿವಿಗಳಲ್ಲಿ ನೋಡ್ತೇವೆ, ಅವರ ಒಂದು ಡಾಕ್ಟರ್ ಅವರ ಮನವಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಡಾಕ್ಟರ್ ಹೇಳುವಂಥದ್ದು, ನಾವು ಅಸಹಾಯಕರಾಗಿದ್ದೇವೆ, ಇಂಥ ಪರಿಸ್ಥಿತಿಯನ್ನು ಈ ಹಿಂದೆ ನೋಡಿಲ್ಲ, ಜನರು ಭಯಭೀತರಾಗಿದ್ದಾರೆ, ಇದು ಅತಿಯಾದ ಕೆಲಸದಿಂದ ಬಸವಳಿದಿದ್ದ ಮುಂಬೈ ವೈದ್ಯ ಕಣ್ಣೀರು ತುಂಬಿದ ಮಾತುಗಳು. ಆಸ್ಪತ್ರೆಯ ಬೆಡ್ಗಳ ಕೊರತೆ, ಹಿಂದೆಂದು ಕಾಣದ ದೈನಂದಿನ ಹೊಸ ಕೊರೋನಾ ಕೇಸುಗಳು, ಲಸಿಕೆಗಳ ಕೊರತೆ, ಅತ್ಯಂತ ಪ್ರಮುಖ ಔಷಧಿ ರೆಮಿಡಿಸಿವಿಯರ್ ಹಾಗೂ ಆಕ್ಸಿಜನ್ ಬಿಕ್ಕಟ್ಟಿನ ನಡುವೆ ಸಾಂಕ್ರಾಮಿಕ ರೋಗದ ವಿಶೇಷ ತಜ್ಞ ತೃಪ್ತಿ ಗಿಲಾಡ್ ಅವರ ಮಾನವೀಯ ವಿಡಿಯೋ ಈಗ ಒಂದು ವೈರಲ್ ಆಗ್ತಾ ಉಂಟು. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಆ 20 ಲಕ್ಷದ ಇದ್ರೆ ಈ ಮಾತುಗಳು ಡಾಕ್ಟರ್ ಹೇಳ್ತಿದ್ರಾ? ಇಲ್ಲ, ವೆರಿ ಇಂಪಾರ್ಟೆಂಟ್. ಈಗ ಲಾಸ್ಟ್ ಟೈಮ್ 20 ಲಕ್ಷ ಸರಿಯಾಗಿ ಉಪಯೋಗ ಆಗಿದ್ರೆ ಡಾಕ್ಟರ್ ಆಗಿ ಇವರು ಆ ಮಾತುಗಳನ್ನು ಹೇಳ್ತಾರಾ? ಲಾಕ್ಡೌನ್ ಜಾಸ್ತಿ ಮಾಡಿಲ್ಲ, ಲಾಸ್ಟ್ ಇಯರ್ ಮಾಡಿದ್ದು ಯಾಕೆ ಅಂತ ಹೇಳಿದರೆ, ನಮ್ಮಲ್ಲಿ ವೈರಸ್ ಭಾರಿ ಫಾಸ್ಟಾಗಿ ಸ್ಪ್ರೆಡ್ ಆದರೆ ತುಂಬ ಜನ ಪೇಷಂಟ್ಗಳು ಬಂದರೆ ಆಸ್ಪತ್ರೆ ಇಲ್ಲ, ಬೆಡ್ಗಳಿಲ್ಲ, ಡಾಕ್ಟರ್ಸ್ ಇಲ್ಲ, ಎಕ್ವಿಪ್ಮೆಂಟ್ ಇಲ್ಲ ಅಂತ ಲಾಸ್ಟ್ ಟೈಮ್ ಲಾಕ್ಡೌನ್ ಆಯಿತು. ಈಗ ಲಾಸ್ಟ್ 2020ರಿಂದ ಈ 20 ಅಂದರೆ ಈಗ ಮಾರ್ಚಿಗೆ 1 ವರ್ಷ ಆಯಿತು. ಈ 1 ವರ್ಷದಲ್ಲಿ ಆಸ್ಪತ್ರೆ ಜಾಸ್ತಿ ಆಯಿತಾ, ಬೆಡ್ ಜಾಸ್ತಿ ಆಯಿತಾ, ಡಾಕ್ಟರ್ ಸಂಖ್ಯೆ ಜಾಸ್ತಿ ಆಯಿತಾ, ಆಕ್ಸಿಜನ್ ಜಾಸ್ತಿ ಆಯಿತಾ, ವೆಂಟಿಲೇಟರ್ ಜಾಸ್ತಿ ಆಯಿತಾ? ಏನೂ ಆಗಿಲ್ಲ. ಆಗ್ತಿದ್ರೆ ಇವತ್ತು ಈ ರೀತಿ ಜನ ಬೀದಿಯಲ್ಲಿ ಬೀಳ್ತಾ ಇರಲಿಲ್ಲ. 8,500 ಕೋಟಿ ವಿಮಾನ ಬಂತು ಸರ್. ವಿಮಾನ 8,500 ವಿಮಾನ ಬಂತು. ಅಲ್ಲಿ ಒಂದು ಹೊಸ ಪಾರ್ಲಿಮೆಂಟ್ 20,000 ಕೋಟಿ ಪಾರ್ಲಿಮೆಂಟ್ ರೆಡಿ ಆಗ್ತಾ ಇದೆ. 3,000 ಕೋಟಿ ನಾನು ಹೇಳ್ತಾ ಇದ್ದೇನಲ್ಲ, ನೀರು ರೆಡಿ ಆಗ್ತಾ ಉಂಟು. ಬೇರೆ ಆಸ್ಪತ್ರೆಗಳಿಲ್ಲ. ಆಸ್ಪತ್ರೆಗಳು ರೆಡಿ ಆಗಿದ್ದರೆ ಅದು ಕೇರಳದಲ್ಲಿ ಮಾತ್ರ. ನಾವು ಪಕ್ಕದ ಕಾಸರಗೋಡು ಜಿಲ್ಲೆಯಲ್ಲಿ ಕೂಡ ಹೊಸ ಆಸ್ಪತ್ರೆಯನ್ನು ನಾವು ನೋಡಿದ್ದೇವೆ. ಜೊತೆಗೆ ಏನು ಸಂಕಷ್ಟದಲ್ಲಿರುವಂತ ಜನರಿಗೆ ಅಂತ, ಅದು BPL ಕಾರ್ಡ್ ಇರ್ಬೋದು, APL ಕಾರ್ಡ್ ಇರ್ಬೋದು, ಎಲ್ಲಾ ಮನೆಯವರಿಗೂ, ಕೇರಳದ ಎಲ್ಲಾ ಮನೆಯವರಿಗೂ ಇವತ್ತಿಗೆ ಕಳೆದ ಲಾಕ್ಡೌನ್ ನಲ್ಲಿ ಆರಂಭವಾದಂತ ಏನು ಕೊರೋನಾ ಕಿಟ್, ಜೀವನಾವಶ್ಯಕ ಸೊತ್ತುಗಳು ಪಡಿತರ, ಏನು ನಾರ್ಮಲ್ ಪಡಿತರ ಅಂಗಡಿಯಲ್ಲಿ ಯಾವಾಗಲೂ ಏನು 5 ಕಿಲೋ ಅಕ್ಕಿ ಅಥವಾ ಒಂದಷ್ಟು ಗೋಧಿ ಇದನ್ನು ಕೊಡ್ತಾ ಇದ್ರು. ಇಡೀ ಒಂದು ಕುಟುಂಬಕ್ಕೆ ಬೇಕಾದಂತ ಎಲ್ಲ ಸೋಕಿಗಳು, ಏನು ದವಸ ಧಾನ್ಯಗಳು, ಎಣ್ಣೆ, ಕಾಳು, ಸೋಪು,
ಬೆಲ್ಲ, ಮೆಣಸು ಮತ್ತೆ ಅಕ್ಕಿಗಳು ಇವೆಲ್ಲವನ್ನು ಪ್ಯಾಕ್ ಮಾಡಿ ಇವತ್ತಿಗೆ ಕೂಡ ಕೇರಳ ಸರ್ಕಾರ ಕೊಡ್ತಾ ಉಂಟು ಪ್ರತಿ ಮನೆಗೂ. ಕಳೆದ ಲಾಕ್ಡೌನ್ನಿಂದ ಆರಂಭವಾದದ್ದು. ಅದರ ಮೇಲೆ ಮೊನ್ನೆ ಇಲೆಕ್ಷನ್ ಟೈಮಲ್ಲಿ ಇವರೆಲ್ಲ ಅಪೋಸಿಷನ್ ಅವರು ವಿರೋಧ ಮಾಡಿ ಅದನ್ನು ನಿಲ್ಲಿಸಿದ್ರಲ್ಲ ಇಲೆಕ್ಷನ್ ಕಮಿಷನ್. ಇಲೆಕ್ಷನ್ ಮುಗಿದ ನಂತರ ಮತ್ತೆ ಮುಂದುವರೆದಿದೆ. ಜೊತೆಗೆ ನೀವು ಹೇಳಿದ ಆಕ್ಸಿಜನ್ ಪ್ರೊಡಕ್ಷನ್ ಕೇರಳದಲ್ಲಿ ಜಾಸ್ತಿ ಆಗ್ತಾ ಉಂಟು. ಅದಕ್ಕಾಗಿ ಅಲ್ಲಿ ಸರ್ಕಾರ ವಿಶೇಷವಾದ ಆದ್ಯತೆಯನ್ನು ಕೂಡ ಕೊಟ್ಟಿದೆ. ಇವತ್ತು ಎಲ್ಲರೂ ಅದನ್ನೇ ಅಭಿನಂದನೆ ಮಾಡ್ತಾ ಇದ್ದಾರೆ. ಕರ್ನಾಟಕವನ್ನು ತೋರಿಸಿ ನೀವು ಆಕ್ಸಿಜನ್ ಇಲ್ಲ ಅಂತ ಹೇಳ್ತೀರಿ, ಅಲ್ಲಿ ಮಹಾರಾಷ್ಟ್ರ ಆಕ್ಸಿಜನ್ ಇಲ್ಲ ಅಂತ ಹೇಳ್ತೀರಿ. ಮತ್ತೆ ಈ ಸಣ್ಣ ರಾಜ್ಯಕ್ಕೆ ಬೇಕಾದಷ್ಟು ಆಗಿಬಿಟ್ಟಿದೆ ಸಿಡಿಗಳು. ನಾವು ಪ್ರೊಡಕ್ಷನ್ ಮಾಡಿದ ಸಿಡಿಗಳನ್ನ. ಆದ್ರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಂದ್ರೆ ಡೆಮಾಕ್ರಸಿ ಅಂತ ಹೇಳ್ತೇವೆ, ಸರ್ಕಾರ ಅಂತ ಹೇಳ್ತೇವೆ, ಎಷ್ಟು ಬೇಜವಾಬ್ದಾರಿ ಅಂದ್ರೆ ಏನೂ ಮಾಡಿದ್ರೆ ನಡೀತದೆ ಅಂತ. ಏನೂ ಕಲೀಲಿಲ್ಲ, ಈ ಅನುಭವ ನಮಗೆ ಏನನ್ನು ಹೇಳಿ ಕೊಡ್ಲಿಲ್ಲ ಸರ್. ಹಾಗಿದ್ರೆ ಅಲ್ಲ, ಹೇಳಿ ಕೊಡುದಂದ್ರೆ ಈಗ ನೋಡಿ, ಮನುಷ್ಯ ಈಗ ನಾನೊಂದು ಅಧಿಕಾರಕ್ಕೆ ಏರಿದ ನಂತರ ನನಗೆ ಎರಡು ಭಯ ಬೇಕು. ಒಂದು ಭಯ ಏನು ಅಂತ ಹೇಳಿದ್ರೆ ನನ್ನ ನೈತಿಕ ಪ್ರಶ್ನೆ, ನಾನು ಹೀಗೆ ಮಾಡೋದು ಸರಿಯಾ ಅಂತ ಒಂದು ಇರ್ಬೇಕು, ಆತ್ಮಸಾಕ್ಷಿ ಅಂತ ಏನಾದ್ರೂ ಇರ್ಬೇಕು. ಎರಡನೇದು ಜನರ ಭಯ ಇರ್ಬೇಕು, ನೆಕ್ಸ್ಟ್ ಎಲೆಕ್ಷನ್ ನಾನು ಇಳಿಸ್ತಾರೆ ಅಂತೇಳಿ. ಇದು ಎರಡೂ ಕಾಣ್ತಾ ಇಲ್ಲ ನನಗೆ. ಯಾಕೆಂದ್ರೆ ಅಂದ್ರೆ ಒಂದು ಇಲ್ಲಿ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಅಲ್ಲಿ ಕೆಲವರಿಗೆ ಗೆಲ್ಲುವ ತಂತ್ರಧಾರಿಕೆ ಗೊತ್ತಾದ ನಂತರ ಅವರ ಅಷ್ಟಪಕ್ಕ ಸೋಲೋ ಬಗ್ಗೆ ಚಿಂತೆ ಮಾಡೋದಿಲ್ಲ. ನಾವು ಗೆಲ್ಲುವ ತಂತ್ರವನ್ನು ನಾವು ಯಾವ ಪಕ್ಷದಲ್ಲಿ ನಿಂತರೂ ಸಹ ಅವ್ರು ವಿನ್ ಆಗಿ ಬರ್ತಾರಲ್ಲ. ಈಗ ನೋಡಿ, ಸರ್ಕಾರ ಯಾವುದಾದ್ರೂ ನಾನು ನೋಡಿದ ಯಾವುದಾದ್ರೂ ಸರ್ಕಾರ ನೀವು ಯಾವುದೇ ರೀತಿಯಲ್ಲಿ ಚುನಾವಣೆ ಸೋಲ್ಲಿ ಗೆಲ್ಲಿ, ಒಂದು ಸರ್ಕಾರ ಪರ್ಚೇಸ್ ಮಾಡುವುದು ಕೇವಲ ಹಣದ ಮೂಲಕ. ನಾವು ಎಲ್ಲ ಸರ್ಕಾರಗಳು ನಡೆದದ್ದು ನೋಡಿ, ಗೋವಾದಿಂದ ಪ್ರಾರಂಭ ಆಗಿ ನಮ್ಮ ಕರ್ನಾಟಕದಿಂದ ಆಗಿ ಯಾವುದೇ ಒಂದು ನೈತಿಕತೆ ಉಳ್ಳಂತ ಜನಸಾಮಾನ್ಯರಿಂದ ಇಲೆಕ್ಟ್ ಆದ ಸರ್ಕಾರವಾ? ಅಂದ್ರೆ MLA ಪರ್ಚೇಸ್ ಮಾಡ್ಲಿಕ್ಕೆ ಯೂಸ್ ಮಾಡಿದ ದುಡ್ಡನ್ನು ಇಲ್ಲೇನಾದ್ರೂ ಆಕ್ಸಿಜನ್ ಏನು ಪ್ರೊಡಕ್ಷನ್ ಮಾಡ್ಲಿಕ್ಕೆ 20,000 ಪ್ಯಾಕೇಜ್ ಅದಕ್ಕೆ ಕೊಡ್ತಾ ಇದ್ರೆ, ಅಥವಾ ಸಣ್ಣ ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಮಾಡ್ಲಿಕ್ಕೆ ಬಳಸಿಕೊಳ್ತಿದ್ರೆ ಒಂದಷ್ಟು ಪ್ರಯೋಜನ ಆಗ್ತಾ ಇಲ್ಲ. ಸ್ಪಷ್ಟವಾಗಿ ಒಂದಂತೂ ಕಲ್ತಿದ್ದಾರೆ. ಒಂದು ಕೊರೋನಾ ಪೇಷಂಟ್ ಅನ್ನ ಐಡೆಂಟಿಫೈ ಮಾಡಿದ ಆಸ್ಪತ್ರೆಗೆ 25,000, ಅವರನ್ನು ಅಡ್ಮಿಟ್ ಮಾಡಿ ಅವರ ಹಣವನ್ನು ಕೊಟ್ಟ ಆಸ್ಪತ್ರೆಗೆ 3 ಲಕ್ಷ. ಇಷ್ಟು ಸರ್ಕಾರಿ ಖಜಾನೆಯಿಂದ ಹೇಗೆ ತೆಗಿಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಕಲ್ತಿದ್ದಾರೆ. ಅದನ್ನು ಮತ್ತೆ ಮುಂದುವರಿಸಬೇಕು. ಎರಡನೇ ಈಗ ನಾವು ಸಂವಾದವನ್ನು ಮುಗಿಸಬೇಕಾಗಿದೆ. ಕಳೆದ ಬಾರಿಯ ಲಾಕ್ಡೌನ್ ತಂದು ಕೊಟ್ಟಂತ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಮತ್ತು ಒಟ್ಟು ಒಂದು ನೈತಿಕವಾದಂಥ ಎಲ್ಲ ಸೋಲುಗಳನ್ನು ಈ ಕೃತಿಯಲ್ಲಿ ಚಂದ್ರ ಪೂಜಾರಿ ಅವರು ಸಮಗ್ರವಾಗಿ ಉಲ್ಲೇಖ ಮಾಡಿದ್ದಾರೆ. ಈ ಕೃತಿ ಕರ್ನಾಟಕ ರಾಜ್ಯದ ಎಲ್ಲ ಪುಸ್ತಕದ ಮಳಿಗೆಗಳಲ್ಲಿ ಲಭ್ಯ ಇದೆ. ನಾವು ಲಾಕ್ಡೌನ್ ಏನೋ ಮುಗಿದು ಹೋಯ್ತು ಅಂತ ಏನೋ ಒಂದು ಮಟ್ಟಿಗೆ ಏನು ಉಸಿರು ಎತ್ತಿಕೊಳ್ತಾ ಇದ್ದೆವು, ಅಷ್ಟರ ಹೊತ್ತಿಗೆ ದೇಶದಲ್ಲಿ ಮತ್ತೆ ಏನು ಕರ್ಫ್ಯೂ ಬಗ್ಗೆ ಮಾತಾಡುವಂಥ ಸನ್ನಿವೇಶ ಉಂಟಾಗಿದೆ. ಈವನ್ ಕರ್ನಾಟಕದಲ್ಲಿ ಕೂಡ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ, ಏನು ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಅಂತ. ನಾವು ವೈದ್ಯಕೀಯ ಲೋಕ ಭಾರಿ ಸ್ಪಷ್ಟವಾಗಿ ಹೇಳಿದೆ. ಇವತ್ತಿಗೆ ಕೂಡ ಕಕ್ಕಿಲಾರೆ ಅಂತ ವೈದ್ಯರು ಮತ್ತೆ ಹೇಳ್ತಾ ಇದ್ದಾರೆ, ಯಾವ ಕರ್ಫ್ಯೂ ಮಾಡಿ ಕೂಡ ಕೊರೋನಾವನ್ನು ಓಡಿಸಲಿಕ್ಕೆ ಆಗುವುದಿಲ್ಲ. ಸಾಂಕ್ರಾಮಿಕವಾಗಿ ಪ್ಯಾಂಡಮಿಕ್ ಅದು ಸ್ಪ್ರೆಡ್ ಆಗಿರುವಂಥದ್ದು ನಮ್ಮ ನಡುವೆ ಇರುತ್ತೆ. ನೀವು ಯಾರಿಗೆ ಜ್ವರದ ಲಕ್ಷಣ, ಯಾರಿಗೆ ಕೋವಿಡ್ನ ಲಕ್ಷಣ, ಅವನನ್ನು ಐಸೋಲೇಷನ್ ಮಾಡಿ ಅವನಿಗೆ ಚಿಕಿತ್ಸೆ ಕೊಡಿ, ಅವನಿಗೆ ಏನು ಮದ್ದು ಕೊಡಿ. ಅದು ಬಿಟ್ಟು ಇಡೀ ಊರಿಗೆ ಬಾಗಿಲು ಹಾಕಿ ಇಡೀ ವ್ಯವಸ್ಥೆಯನ್ನು ಮುಚ್ಚಿ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಇದರ ಬಗ್ಗೆ ಯಾರು ಮಾತಾಡೋದು ಇಲ್ಲ. ಯಾಕೆಂತ ಹೇಳಿದ್ರೆ ಏನು ನಿನ್ನೆ ದಿವಸ ನಾವು ನೋಡಿದ್ದೇವೆ, ಈ ಒಂದು ನೈಟ್ ಕರ್ಫ್ಯೂ ಬೇಕು, ವೀಕೆಂಡ್ ಕರ್ಫ್ಯೂ ಬೇಕು ಅಂತ ಹೇಳ್ತಾ ಇದ್ದಂತ ಪ್ರತಿಪಕ್ಷದ ನಾಯಕರುಗಳು, ಆಡಳಿತ ಪಕ್ಷದ ನಾಯಕರುಗಳು, ಸಚಿವ ಮಂಡಲದ ಸಚಿವರುಗಳು ಎಲ್ಲರೂ ಹೌದು ಬೇಕು ಅಂತ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಒಂದೊಂದು ಬಾರಿ ಕೊರೋನಾ ಬಂದಿದೆ. ಇವರೆಲ್ಲ ಬೇಕಾದಷ್ಟು ಚುನಾವಣಾ ರ್ಯಾಲಿಗಳು, ಬೇಕಾದಷ್ಟು ಬಹಿರಂಗ ಅಧಿವೇಶನಗಳಲ್ಲಿ ಭಾಗವಹಿಸಿದ್ದಾರೆ. ಆ ಕೊರೋನಾ ಸ್ವಾಭಾವಿಕವಾಗಿ ಬಂದಿದೆ. ಅವರಲ್ಲಿರುವ ಭಯವನ್ನೇ ಜನರ ಮುಂದೆ ಇಟ್ಟಿದ್ದಾರೆ. ಏನು ಪೂರ್ವಸಿದ್ಧತೆ ಬಗ್ಗೆ ಅಥವಾ ಏನು ಒಳ್ಳೆಯ ಕೆಲಸ ಮಾಡಬೇಕು, ಆರೋಗ್ಯ ಸಂರಕ್ಷಣೆ ಬಗ್ಗೆ ಯಾರು ಏನು ಮಾತಾಡಲಿಲ್ಲ. ಅಂತಿಮವಾಗಿ ಜನರ ತಲೆಗೆ ಹಾಕಿದ್ದಾರೆ, ನಾವು ಎಲ್ಲ ಊರು ಸುತ್ತಿ ಆಯಿತು, ಇನ್ನು ಬಾಗಿಲಾಕುವ ಅಂತ, ಚುನಾವಣೆ ಕೂಡ ಮುಗೀತು ಅಂತ. ನಾವು ಆರೋಗ್ಯದ ವಿಚಾರದಲ್ಲಿ ವೈದ್ಯಕೀಯ ಸಂಶೋಧನೆ, ವೈಜ್ಞಾನಿಕ ಸಂಶೋಧನೆಯ ನೆಲೆಯಲ್ಲೇ ಮಾತನಾಡಬೇಕೇ ವಿನಃ ಈ ರೀತಿಯ ಲಾಕ್ಡೌನ್ಗಳು ಅಥವಾ ಮತ್ತೆ ಕರ್ಫ್ಯೂ, ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಇವೆಲ್ಲವೂ ಕೇವಲ ತೋರಿಕೆಗಷ್ಟೇ ನಾವು ಮಾಡುವಂಥ ಕ್ರಮಗಳಾಗುತ್ತೆ. ಅಂತಿಮವಾಗಿ ನಾವು ಲಾಕ್ಡೌನ್ನಿಂದಾಗಿ ಎಷ್ಟು ನಿಯಂತ್ರಣ ಮಾಡಿದ್ದೆವು ಅನ್ನೋದನ್ನು ಎಲ್ಲೂ ಲೆಕ್ಕ ಇದ್ದಿದ್ರೆ ಬಹುಶಃ ಈ ಪುಸ್ತಕದಲ್ಲಿ ಬರ್ತಾ ಇತ್ತೇನು, ಇಷ್ಟು ಕೊರೋನಾವನ್ನು ನಿಯಂತ್ರಣ ಮಾಡಿದ್ದೇವೆ ಅಂತ. ನಿಯಂತ್ರಣ
ನಾಡಿದ್ದು ಮೇ 3 ನಂತರ ನೋಡುವ ಸರ್ಕಾರ ಲೆಕ್ಕ ಕೊಡ್ಲಿ ನಾವು ಇಷ್ಟು ಕೊರೋನಾವನ್ನು ನಿಯಂತ್ರಿಸಿದೆವು ಅಂತ. ಎಸ್ ನೋಡೋಣ. ಎಸ್ ಈ ಸಂವಾದವನ್ನು ನಾನು ಸಮಾಪನ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಈ ಸಂವಾದದಲ್ಲಿ ಭಾಗಿಯಾದಂಥ ಡಾಕ್ಟರ್ ಚಂದ್ರ ಪೂಜಾರಿ ಅವರಿಗೆ ನಾನು ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ ಸರ್. ಅದೇ ರೀತಿಯಾಗಿ ಡಾಕ್ಟರ್ ವಸಂತ್ ಕುಮಾರ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ರವಿಕಿರಣ್ ಪುಣಚ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ. ಎಸ್ ಈ ಸಂವಾದದಲ್ಲಿ ಸಮಾಪನ ಮಾಡ್ತಿದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real #1 paint. SDM ಕಾಲೇಜು ಉಜಿರೆ.